ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಆದಿತ್ಯ. ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ. ರಕ್ತದಾನ ಅನ್ನುವಂಥದ್ದು ಮಹಾದಾನ ಅಂತ ಹೇಳ್ತಾರೆ. ಇರುವ ದಾನಗಳಲ್ಲಿ ಒಂದು ರೀತಿಯ ಶ್ರೇಷ್ಠವಾದ ದಾನ ರಕ್ತದಾನ. ಸಾಕಷ್ಟು ಜನ ರಕ್ತದಾನಿಗಳಿದ್ದಾರೆ. ಸೊ ಇವರಿಗೆ ಗೌರವಪೂರ್ವಕವಾಗಿ ಇವತ್ತಿನ ದಿವಸವನ್ನು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂತ ಆಚರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ ತುರ್ತು ಸಂದರ್ಭದಲ್ಲಿ ಇಂಥ ರಕ್ತದ ಒಂದು ಕೊರತೆ ಇದ್ದ ಸಂದರ್ಭದಲ್ಲಿ ಈ ದಾನಿಗಳು ನೀಡುವಂತಹ ಒಂದು ರಕ್ತದ ಮಹತ್ವ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಸೊ ಹಾಗಾದರೆ ಈ ಒಂದು ರಕ್ತದಾನದ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಇದರ ಒಂದು ಅನುಭವ ಯಾವ ರೀತಿ ಇರುತ್ತೆ, ಹಾಗೂ ಇದರಲ್ಲಿರುವಂಥ ಕೆಲವು ಆಯಾಮಗಳು ಅಥವಾ ಇದು ಇರುವಂಥ ಕೆಲವು ಲಿಮಿಟೇಷನ್ಸ್ ಏನು, ಇದರ ಕುರಿತಾದ ಒಂದು ಮಾಹಿತಿಯನ್ನು ನಿಮಗೆ ನೀಡುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ವಿಶ್ವದಾದ್ಯಂತ ರಕ್ತದಾನವನ್ನು ಮಾಡುವ ಮೂಲಕ ಹಲವರ ಜೀವವನ್ನು ಉಳಿಸಿರುವಂಥ ಮಹನೀಯರಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮುಡಿಪಾಗಿ ಇಟ್ಟಿದ್ದೀವಿ. ರಕ್ತದಾನದ ಕುರಿತಾಗಿ ನೀವು ಕೂಡ ತಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡುವ ಮುಖಾಂತರ ನಮಗೆ ತಿಳಿಸಬಹುದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಮೊದಲು ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಾಗಿ ತಾರನಾಥ ಮೇಸ್ತಾ ಶಿರೂರು ಇವರು ನಮ್ಮೊಂದಿಗಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ, ಸಮಾಜ ಸೇವಕರು. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮೊಂದಿಗಿದ್ದಾರೆ ರಾಘವೇಂದ್ರ ಪ್ರಭು ಅವರು. ಇವರು ಕೂಡ ಸಾಮಾಜಿಕ ಚಿಂತಕರು ಹಾಗೂ ಸಮಾಜ ಸೇವಕರು. ಸಾಕಷ್ಟು ಬಾರಿ ರಕ್ತದಾನವನ್ನ ಮಾಡುವ ಮೂಲಕ ತಮ್ಮ ಸೇವೆಯನ್ನ ಮೇರೆತಿದ್ದಾರೆ. ಇವರನ್ನ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ತಾರನಾಥ ಮೇಸ್ತಾ ಶಿರೂರು ಅವರು, ಈಗಾಗಲೇ ನಾನು ಹೇಳಿದ ಹಾಗೆ ಸಾಕಷ್ಟು ಬಾರಿ ನೀವು ರಕ್ತದಾನವನ್ನ ಕೂಡ ಮಾಡಿದ್ದೀರಾ. ಸೊ ಇದರ ನಿಮ್ಮ ಪ್ರಕಾರ ನಿಮಗೂ ಕೂಡ ಏನಾದರೂ ಒಂದು ಪ್ರೇರಣೆ ಇರ್ಬೋದು ರಕ್ತದಾನವನ್ನ ಮಾಡೋದಕ್ಕೆ? ಇದರೊಂದು ಅನುಭವ ಅಥವಾ ಇದರೊಂದು ಮಹತ್ವ ಏನು ನಿಮ್ಮ ಪ್ರಕಾರ ಅಂತ ಹೇಳಿದ್ರೆ, ಇದು ನನಗೆ ಸಾಧಾರಣ ಒಂದು 23-21 ಪ್ರಾಯದಲ್ಲಿ ನನಗೆ ಒಂದು ಇದು ನಮ್ಮ ಸಂಘ ಸಂಸ್ಥೆಗಳು ಮಾಡುವಂಥ ಒಂದು ಜಾಗೃತಿ ಅಭಿಯಾನಗಳು ನನಗೆ ಒಂದು ಪ್ರೇರಣೆ ಆಯ್ತು ಅಂತ ಹೇಳ್ಬೋದು. ಅಲ್ಲಿಂದ ನಮ್ಮ ಒಂದು ರಕ್ತದಾನದ ಮಾಡುವಂಥ ಅಭಿಯಾನ ಪ್ರಾರಂಭವಾಯಿತು. ಅಲ್ಲಿಂದ ಒಂದು ಅಂತ ಹೇಳಿದ್ರೆ ತುರ್ತು ಸಂದರ್ಭ ಅಂದರೆ ಅಪಘಾತನೋ ಹೆರಿಗೆಯ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಈ ಥರ ರಕ್ತದಾನ ಮಾಡ್ತಾ ಇದ್ವಿ ನಾವು. ಅಂತ ಹೇಳಿದ್ರೆ ನಮ್ಮನ್ನು ಎಲ್ಲೆಲ್ಲಿಂದ ಹುಡ್ಕೊಂಡು ಹೋಗಿ ಕರ್ಕೊಂಡು ಮಣಿಪಾಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು ರಕ್ತದಾನ ಮಾಡ್ಬೇಕಂತೇಳಿ. ಅಂತ ಹೇಳಿದ್ರೆ ಅಲ್ಲಿ ರಕ್ತ ಅಲ್ಲಿ ಇದ್ರೂ ಸಹ, ರಕ್ತನಿಧಿ ಕೇಂದ್ರದಲ್ಲಿ ರಕ್ತ ಇದ್ರೂ ಸಹ ಬದಲಿ ರಕ್ತದಾನಿಗಳನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಇವ್ರು ಯಾರನ್ನಾದರೂ ಒದಗಿಸ್ಬೇಕಾಗ್ತದೆ. ಅದಕ್ಕೆ ಅದೇ ಗ್ರೂಪ್ ಬೇಕಂತ ಇಲ್ಲ, ಅದರ ಯಾವುದು ಗ್ರೂಪ್ ನಡೀತದೆ, ನಮ್ಮ ರಕ್ತವನ್ನು ಅಲ್ಲಿ ಇಟ್ಕೊಂಡು ಅವರಿಗೆ ಬೇಕಾದ ಗ್ರೂಪಿನಲ್ಲಿ ದಾಸ್ತಾನಿದ್ದ ರಕ್ತವನ್ನು ಅಲ್ಲಿ ಕೊಡ್ತಾರೆ ಅಲ್ಲಿ. ಹಾಗೆ ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಯಿತು. ಕಡೆಗೆ ನಮ್ಮದು ಸಂಘ ಸಂಸ್ಥೆಗಳು ನಡೆಸುವಂಥ ರಕ್ತದಾನ ಶಿಬಿರಗಳಲ್ಲಿ ಅದು 3 ತಿಂಗಳಿಗೆ ಹೀಗೆ ರಕ್ತದಾನ ಮಾಡ್ಬೋದು. ಎಲ್ಲಾದರೂ ನಮ್ಮ ಸಮಯ ಮಿತಿಗೆ ಅವರು ಏರ್ಪಾಡು ಮಾಡಿದಂಥ ಶಿಬಿರಗಳು ಸರಿ ಹೊಂದಾಣಿಕೆ ಆದರೆ ಅಲ್ಲಿ ಹೀಗೆ ನಾವು ರಕ್ತದಾನ ಮಾಡ್ತಿದ್ದೇವೆ. ಹೀಗೆ ನಮ್ಮ ರಕ್ತದಾನದ್ದು ಜಾಗೃತಿ ಮೂಡಿಸುವಂಥ ಕೆಲಸ, ಅದರ ಜೊತೆಯಲ್ಲಿ ರಕ್ತದಾನ ಮಾಡುವಂಥದ್ದು. ಇತ್ತೀಚೆವರೆಗೆ ನಾನು ಒಂದು 46 ಬಾರಿ ರಕ್ತದಾನವನ್ನು ಮಾಡಿದ್ದೀರಾ. ಸೊ ಅದರ ಕುರಿತಾದ ಅನುಭವದ ಕುರಿತಾಗಿ ಕೂಡ ನಿಮ್ಮ ಹತ್ರ ಮಾತಾಡ್ತೀನಿ. ರಾಘವೇಂದ್ರ ಪ್ರಭು ಅವರೇ, ನೀವು ಕೂಡ ಸಾಕಷ್ಟು ಬಾರಿ ರಕ್ತದಾನವನ್ನ ಮಾಡಿದ್ದೀರಾ. ಯಾವ ವಿಚಾರ ನಿಮಗೆ ತುಂಬಾ ಪ್ರೇರಣೆ ಆಯಿತು? ನೀವು ದಾನ ಮಾಡಿದಂಥ ರಕ್ತ ಎಷ್ಟೋ ಜನರ ಜೀವವನ್ನು ಉಳಿಸಿರ್ಬೋದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಖ್ಯವಾಗಿ ಒಂದು ಯೂನಿಟ್ ರಕ್ತದಿಂದ 4 ಜನರನ್ನ ಜೀವವನ್ನು ಬದುಕಿಸಬಹುದೆಂದು ವೈದ್ಯರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಮೊದಲಾಗಿ ನಾನು NSS, ನನಗೆ ಪ್ರೇರಣೆ ಕೊಟ್ಟದ್ದು NSS. ನಾನು ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಶಿಬಿರದ ನಾಯಕನಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮೆಲ್ಲ ಲೆಕ್ಚರ್ಸ್ನವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದರು. ಆ ಕ್ಯಾಂಪಲ್ಲಿ ನಾವು ಕೂಡ ಉತ್ಸಾಹದಿಂದ ಭಾಗವಹಿಸಿದೆ. ನಂತರ ಅದನ್ನು ನಮಗೆ ಹವ್ಯಾಸ ಆಯಿತು. ಅಂದರೆ ಪ್ರತಿ ತಾನು ಕೊಡಬೇಕು, ಏನಾದರೂ ನನ್ನ ಒಂದು ಕೊಡುಗೆಯನ್ನು ನಾನು ಸಮಾಜಕ್ಕೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವು ಮಾಡ್ತಿದ್ದೆ. ಅದಲ್ಲದೆ ನಾವು ಬೇರೆಯವರಿಗೆ ಕೂಡ ನಾವು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಈಗಷ್ಟು ತುಂಬ ಜನರಿಗೆ ಇದರ ಬಗ್ಗೆ ಮಾಹಿತಿ ಉಂಟು, ಆದರೆ ಈ ಹಿಂದೆ ತುಂಬ ಜನರಿಗೆ ಇದರ ಬಗ್ಗೆ ತಪ್ಪು ಕಲ್ಪನೆ ಇತ್ತು. ನಾವು ರಕ್ತ ಕೊಟ್ಟರೆ ನಮ್ಮ ರಕ್ತ ಕಡಿಮೆ ಆಗ್ತದೆ ಏನೋ, ಅಥವಾ ಮತ್ತೆ ಬೇರೆ ಕಾಯಿಲೆ ಬರುತ್ತೆ, ಬೇರೆ ಅಪನಂಬಿಕೆ, ಅದು ತಪ್ಪು ಕಲ್ಪನೆ ಇತ್ತು. ಆದರೆ ಈಗ ಸ್ವಲ್ಪ ದೂರವಾಗಿದೆ. ಮುಖ್ಯವಾಗಿ ನನಗೆ ಮುಖ್ಯವಾಗಿ ಪ್ರೇರಣೆ ಕೊಟ್ಟದ್ದು NSS. ಇವತ್ತು ಸುಮಾರು 42 ಬಾರಿ ನಾನು ಕೊಟ್ಟಿದ್ದೇನೆ. ಆದರೆ ಮುಖ್ಯವಾಗಿ ನಾವು ಈಗ ಶಿಬಿರಗಳಿಂದ ಕೊಡೋದಕ್ಕಿಂತ ನಾನು ಜಾಸ್ತಿ ಯಾರಿಗೆ ಕೆಲವು ಪೇಷಂಟ್ಗಳಿದ್ದು ಕಾಲ್ ಬರ್ತದೆ ನಮಗೆ ಬದಲಿ ಆಗ್ತದೆ. ಈಗ ನಮ್ಮ ತಾರನಾಥ್ ಅವರು ಹೇಳಿದಾಗೆ ಇಂಥವರಿಗೆ ನಾವು ಬದಲಿ ಕೊಟ್ಟರೆ ಅವರಿಗೆ ಅಲ್ಲಿ ಅದು ಉಪಯೋಗ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಶಿಬಿರಲ್ಲಿ ಕೊಟ್ಟಾಗ ತುಂಬ ರಕ್ತ ಬರ್ತದೆ, ಅದು ಅವರಿಗೆ ಅಷ್ಟು ಇದಿರುವುದಿಲ್ಲ, ಡಿಮಾಂಡ್ ಇರುವುದಿಲ್ಲ. ಆ ಸಂದರ್ಭದಲ್ಲಿ ಅದರ ಪೂರೈಕೆ ಜಾಸ್ತಿ ಆದ ನಂತರ ಅದ್ರ ವೇಸ್ಟ್ ಆಗುವಂಥ ಇದಿರ್ಬೋದು. ಆದರೆ ನಾವು ಒಬ್ಬರಿಗೆ ಪೇಷಂಟ್ಗಳು ಕೊಟ್ಟಾಗ ಅದು ಅವರಿಗೆ ಯೂಸ್ ಆಗುತ್ತೆ. ಇದು ನನ್ನ ಕಲ್ಪನೆ. ಈ ನಿಟ್ಟಿನ ತಾರನಾಥ್ ಕೂಡ ಅದೇ ರೀತಿ ಅವರು ಮಾಡ್ತಿದ್ದಾರೆ. ನಾವು ಕೂಡ ಹೆಚ್ಚಾಗಿ ಅದನ್ನು ಮಾಡ್ತೇವೆ. ಬಟ್ ಕ್ಯಾಂಪಲ್ಲಿ ಕೂಡ ಕೊಡ್ತೇವೆ, ಇಲ್ಲ ಅಂತ ಇಲ್ಲ. ಈಗ ತುರ್ತಾಗಿ ರಕ್ತ ಬೇಕು ಅಥವಾ ಯಾವುದೊಬ್ಬ ರೋಗಿಗೆ ರಕ್ತ ಅನ್ನುವಂಥದ್ದು ಬೇಕಾದ ಸಂದರ್ಭದಲ್ಲಿ ಹಲವು ಆಸ್ಪತ್ರೆಗಳು ಕರೆ ಮಾಡ್ತಾರೆ, ನಿಮ್ಮನ್ನು ಸಂಪರ್ಕಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇದಲ್ಲದೆ ನೀವು ಇಚ್ಛೆಯಿಂದ ರಕ್ತವನ್ನು ಕೊಡಬೇಕು ಅಂತ ಮನಸ್ಸಾದಾಗ ಉಡುಪಿಯಲ್ಲಿ ಬ್ಲಡ್ ಬ್ಯಾಂಕ್ ಅನ್ನುವಂಥದ್ದು ಏನಾದರೂ ಇದೆಯಾ? ಅದರ ಕುರಿತಾಗಿ ಏನಾದರೂ ಮಾಹಿತಿ ಇದೆಯಾ? ಇಲ್ಲಿ ನಮ್ಮ ರಕ್ತನಿಧಿ ಕೇಂದ್ರ ಜಿಲ್ಲಾಸ್ಪತ್ರೆಯಲ್ಲಿ ಇದೆ. ಅಲ್ಲಿ ಆಗಿಂದಾಗೆ ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ,
ಅಲ್ಲಿ ಬಡ ರೋಗಿಗಳು ಬರುವಂಥದ್ದು, ತುರ್ತು ಸಂದರ್ಭದಲ್ಲಿ ಅವ್ರ ರಕ್ತ ಅವಶ್ಯಕತೆ ಇರ್ತದೆ. ಈ ಖಾಯಂ ರಕ್ತದಾನ ಖಾಯಂ ಮಾಡುವವರು ಇರ್ತಾರೆ ನೋಡಿ, ಅವರ ಅಲ್ಲಿ ದೂರವಾಣಿ ಸಂಖ್ಯೆಯನ್ನು ನೋಂದಣಿ ಮಾಡ್ಕೊಂಡಿಟ್ಟಿದ್ದಾರೆ ಅವರು. ಆಗ ಅವರಿಗೆಲ್ಲಾದರೂ ಒಂದು ಪಾಪದ ರೋಗಿ ಬಂದರೆ ಅಲ್ಲಿ ರಕ್ತ ಬೇಕಾದಾಗ ನಮ್ಮನ್ನು ಕರೆ ಮಾಡ್ತಾರೆ. ಆಗ ನಮಗೆ ಒಂದು 3 ತಿಂಗಳು ಸಮಯ ಆಗಿದ್ರೆ ಅಲ್ಲಿ ನಾವು ರಕ್ತದಾನ ಮಾಡ್ತೇವೆ, ಇಲ್ಲಾದರೆ ಬೇರೆಯವರನ್ನು ಯಾರಾದರೂ ಇದು ಮಾಡ್ತೇವೆ, ನಾವು ಕಳಿಸ್ಕೊಡ್ತೇವೆ. ಇದು ನಮ್ಮ ಈ ಸಾಮಾಜಿಕ ಜಾಲತಾಣ ಈಗ ಭಾರಿ ಒಳ್ಳೆದು ಒಂದು ಉಪಕಾರ ಆಗ್ತಾ ಇದೆ. ಎಲ್ಲಾದ್ರೂ ಒಂದು ವಿಷಯ ನಿಮ್ಗೆ ಇಂಥ ರೋಗಿಗೆ ಗಾಯಾಳಿಗೆ ರಕ್ತ ಬೇಕಾದರೆ ಅದರ ಮುಖಾಂತರ ನಾವಲ್ಲಿ ಯಾರಾದ್ರೂ ಸಂಪರ್ಕ ಮಾಡಿಯೋ ಏನಾದರೂ ಒಂದು ರಕ್ತ ಒದಗಿಸುವ ಕೆಲಸ ಮಾಡ್ಬೋದು. ಅದು ಮಾಡ್ತಾ ಇದ್ದೇವೆ ಆ ಥರ ಎಲ್ಲ. ಈಗಾಗಲೇ ಹೇಳಿದ್ರು ಒಂದು ಉತ್ತಮವಾದ ಮಾತನ್ನ, ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಇಂಥ ಒಂದು ಸಂದೇಶಗಳು ಬರುತ್ತೆ, ತುರ್ತಾಗಿ ರಕ್ತ ಬೇಕಾಗಿದೆ ನೀಡಿ, ಇದು ಕೂಡ ಈಗ ಸಾಕಷ್ಟು ಉಪಯೋಗ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಇದರ ಒಂದು ಪಾತ್ರ ಎಷ್ಟರ ಮಟ್ಟಿಗೆ ಪ್ರಭಾವ? ಬಹಳ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ನಾವು ಫೋನ್ ಮೂಲಕ ಹೇಳ್ಬೋದು, ಅದು ಬಟ್ ಇದು ಫೇಸ್ಬುಕ್ ಇರ್ಬೋದು ಅಥವಾ ಟ್ವಿಟರ್ ಇರ್ಬೋದು ಅಥವಾ ವಾಟ್ಸಪ್ ಇರ್ಬೋದು, ಇದರ ಮೂಲಕ ನಾವು ಹಾಕಿದಾಗ ಭಾಳಷ್ಟು ಜನರಿಗೆ ಇದು ರೀಚ್ ಆಗುತ್ತೆ. ಇನ್ನೊಂದು ವಿಚಾರ, ನಮ್ಮಲ್ಲಿ ಈಗ ಬೇರೆ ಬೇರೆ ಬ್ಲಡ್ ಡೊನೇಷನ್ ಅವರದ್ದು ಗ್ರೂಪೇ ಇದೆ. ಈಗ ಬಾಂಧವ್ಯ ಬ್ಲಡ್ ಅಂತ ಇರ್ಬೋದು, ಬಾಂಧವ್ಯ ಬ್ಲಡ್ ಕರ್ನಾಟಕ ಅಂತ ಸುಮಾರು 4-5 ಗ್ರೂಪ್ ಇದೆ. ಹಾಗೆ ಬ್ಲಡ್ ಡೋನರ್ಸ್ ಉಡುಪಿ ಅಂತ ಒಂದು ಗ್ರೂಪ್ ಇದೆ, ಮಣಿಪಾಲ್ ಅಂತ ಗ್ರೂಪ್ ಇದೆ. ನಾವು ಹಾಕಿದಾಗ ಅದರಲ್ಲಿ ಯಾರಾದರೂ ಒಬ್ಬರು ಸ್ವಇಚ್ಛೆಯಿಂದ ಬಂದು ಕೊಡೋದುಂಟು. ಎಷ್ಟೋ ಸಂದರ್ಭದಲ್ಲಿ ನಮಗೆ ಫೋನ್ ಮಾಡ್ತಾರೆ, ನಮಗೆ ಅರ್ಜೆಂಟ್ ಬ್ಲಡ್ ಬೇಕಂತ. ಆಗ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ನಮಗೆ 3 ತಿಂಗಳು ನಾವು ಕೊಟ್ಟಿರ್ತೇವೆ, ಪುನಃ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ನಾವು ಅದಕ್ಕೊಂದು ಮೆಸೇಜನ್ನು ಹಾಕಿದಾಗ ಪಟ್ಟ ಅವರ ರೆಸ್ಪಾನ್ಸ್ ಮಾಡಿ ಅದು ಹೋಗುವಂಥ ತುಂಬ ಖುಷಿಯಾಗುತ್ತೆ. ಮತ್ತು ಅವರ ಫೋಟೋನ ತೊಗೊಂಡು ಅದು ಗ್ರೂಪಿಗೆ ಹಾಕಿದಾಗ ಮತ್ತೊಬ್ಬರಿಗೆ ಅವರಿಗೆ ಪ್ರೇರಣೆ ಆಗ್ತದೆ, ನಾನು ಕೂಡ ಕೊಡಬೇಕಿತ್ತು ಅಂತ. ಈ ಒಂದು ಅಭಿಯಾನ ಕೂಡ ನಮ್ಮಲ್ಲಿ ಕೂಡ ಈಗ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ. 1 ಯೂನಿಟ್ ರಕ್ತ ಬೇಕಾದ್ರೆ ಒಂದು ಗಾಯಾಳಿಗೆ ಅಲ್ಲಿ ಒಂದು 10 ದಾನಿಗಳು ಬರ್ಬೋದು. ಅಂದ್ರೆ ಅವರಿಗೆ ನಾವು ಒಂದು ರೋಗಿ ದಾನಿಯನ್ನು ಹುಡುಕಕ್ಕೆ ತುಂಬಾ ಹುಡುಕಬೇಕಾಗ್ತದೆ. ಯಾರು ಆ ಸಂದರ್ಭದಲ್ಲಿ ನಮ್ಗೆ ತುರ್ತು ಸಿಗುವುದಿಲ್ಲ. ಇದು ನಮಗೆ ಸಾಮಾಜಿಕ ಜಾಲತಾಣ ಒಂದು ಭಾರಿ ಒಂದು ಉಪಯೋಗ ಆಗ್ತದೆ ಅಂತ ಹೇಳ್ಬೋದು. ಅಂದ್ರೆ ಈಗ ನೀವು ಕೊಡುವಂತ ರಕ್ತಕ್ಕೆ ಇಂತಿಷ್ಟು ಲಿಮಿಟ್ ಅಂತ ಏನಾದರೂ ಇದೆಯಾ? ಅಂದ್ರೆ ದಿನಕ್ಕೆ ಇಷ್ಟೇ ರಕ್ತ ಕೊಡಬಹುದು ಅಥವಾ ಅದು ಏನಂತ ಹೇಳಿದೆ ಪ್ರಮಾಣದಲ್ಲಿ ಕೊಡಬಹುದು ಅನ್ನೋದು? ಅದು 3 ತಿಂಗಳಿಗೆ 18 ವರ್ಷದ ನಂತರ ಒಂದು ಸರಿನ ಕೊಡಬೇಕಾದ್ರೆ ಎಷ್ಟು ರಕ್ತ ಅಂತ ಕೊಡಬಹುದು? ಅದು 350 ml ತಗೊಳ್ಬಹುದು 1 ಯೂನಿಟ್ ಅಂತ ಹೇಳಿದ್ರೆ. ಅದು 50 ವರ್ಷ ಆಗಿರ್ಬೇಕು ಮತ್ತು 18 ವರ್ಷ ಆಗಿರ್ಬೇಕು ಅವರಿಗೆ ದಾನಿಗೆ. ಅದು 55 ವರ್ಷದ ಒಳಗಡೆ 350 ml ತೆಗಿತಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ವಯೋಮಾನದವರಿಗೆ 350 ml ತೆಗಿತಾರೆ. ಈ KMC ಕೆರೆ ಆಸ್ಪತ್ರೆಯವರು 55 ಮೇಲೆ ಇದ್ರೆ 80 kg ಎಲ್ಲ ಇದ್ರೆ 450 ml ರಕ್ತವನ್ನು ತೆಗಿತಾರೆ ಅವರು. ಹಾಗೆ ವ್ಯವಸ್ಥೆಯಲ್ಲಿದೆ ಅದಕ್ಕೆ. ಎಸ್, ಈಗಾಗಲೇ ಹೇಳಿದ ಹಾಗೆ ಒಮ್ಮೆ ಕೆಲವರಿಗೆ ರಕ್ತ ಕೊಡಬೇಕು ಅನ್ನುವಂತಹ ಒಂದು ಬಯಕೆ ಇರುತ್ತೆ ಅಥವಾ ಒಂದು ಮನಸ್ಸಿರುತ್ತೆ. ಆದ್ರೆ ಈ ರೀತಿಯ ಕೆಲವು ಊಹಾಪೋಹದ ಹೆದರಿಕೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ರಕ್ತ ಕೊಟ್ಟಾಗ ನಂಗೆ ವೀಕ್ನೆಸ್ ಆಗುತ್ತೆ ಅಥವಾ ನನ್ನ ದೌರ್ಬಲ್ಯಕ್ಕೆ ಇದು ಕಾರಣವಾಗುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ಇರುವಂಥ ಕೆಲವು ಅಡೆತಡೆಗಳು ಏನು, ಲಿಮಿಟೇಷನ್ಸ್ ಏನು, ಎಷ್ಟರ ಮಟ್ಟಿಗೆ ನಾವು ರಕ್ತವನ್ನು ಕೊಡ್ಬೋದು ಅಥವಾ ಎಷ್ಟು ದಿನಗಳ ಬಳಿಕ ಮತ್ತೆ ನಾವು ರಕ್ತವನ್ನು ಕೊಡ್ಬೋದು ಅನ್ನುವಂಥದ್ದು? ಮುಖ್ಯವಾಗಿ ಹೆಚ್ಚು ಇವತ್ತು ನೀವು ಹೇಳಿದಾಗೆ ಒಳ್ಳೆ ಪ್ರಶ್ನೆ ಕೇಳಿದಿರಿ. ತುಂಬ ನಮ್ಮಲ್ಲಿ ಅದರಲ್ಲಿ ಹಿರಿಯರಿಗೆ ಈಗ ಯಂಗ್ ಜನರೇಷನ್ಗೆ ಆ ಪ್ರಾಬ್ಲಮ್ ಇಲ್ಲ, ಯಾರಿಗೆ ಗೊತ್ತಿದೆ. ಬಟ್ ಹಿರಿಯರಿಗೆ ಈಗ ಉದಾಹರಣೆಗೆ ನಾನು ಬ್ಲಡ್ ಕೊಟ್ಟಾಗ ನನ್ನ ಅಮ್ಮ ಬೈದುಂಟು, ನಿಂಗೆ ತಲೆ ಸರಿ ಇಲ್ವ, ಎಂತಕ್ಕೆ ನೀವು ಬ್ಲಡ್ ಕೊಡ್ತಿ, ನೀನು ಬ್ಲಡ್ ಕಡಿಮೆ ಆಗೋದಿಲ್ವ, ಎಷ್ಟಲ್ಲ ನಿಂಗೆ ಹೇಳೋದಂತ ಅವರಿಗೆ ನಾವು ಗೊತ್ತಾಗೋದಿಲ್ಲ ಅವರಿಗೆ. ಬಟ್ ಯಂಗ್ ಜನರೇಷನ್ಗೆ ಈ ವಿಷಯ ಗೊತ್ತುಂಟು. ಯಾಕಂದರೆ ಈಗಷ್ಟು ತುಂಬ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಮಾಹಿತಿ ಅವರಿಗೆ ಸಿಗ್ತದೆ. ಮತ್ತು ಇವತ್ತು ಎಲ್ಲ ಹೆಚ್ಚಿನ ಯುವಕ ಸಂಘ ಇರ್ಬೋದು, ಯುವತಿ ಮಂಡಳಿ ಇರ್ಬೋದು, ಅವರೆಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಹಮ್ಮಿಕೊಂಡು ಮಾಡ್ತಿದ್ದಾರೆ. ಅದರ ಬಗ್ಗೆ ಅವೇರ್ನೆಸ್ ಇದೆ. ಮುಖ್ಯವಾಗಿ ನಾವು ಏನಂತ ಹೇಳಿದರೆ, ಯಾವುದೇ ಯುವಕ ಇರ್ಬೋದು ಯುವತಿ ಇರ್ಬೋದು, ಬ್ಲಡ್ ಕೊಟ್ಟ ನಂತರ ನಮಗೇನು ಸಮಸ್ಯೆ ಆಗೋದಿಲ್ಲ. ನಮ್ಮಲ್ಲಿ ಮಿನಿಮಮ್ 50 kg ಅವರು ಇದ್ದರೆ 18 ರಿಂದ 55 ವರ್ಷ ಒಳಗೆ ಅವರಿಗೆ ಇದ್ದಿದ್ರೆ ಬ್ಲಡ್ ಕೊಡ್ಬೋದು. ಆದರೆ ಯಾವುದೇ ರೀತಿ ಕಾಯಿಲೆ ಇರ್ಬೋದು ಅವನಿಗೆ, ಅಥವಾ ಹಿಂದಿನಿಂದ ಯಾವುದೇ ಟ್ಯಾಬ್ಲೆಟ್ ತೊಗೊಂಡಿರ್ಬೋದು, ಕುಡಿತ ಅಥವಾ ನಶ್ಯ ಅಥವಾ ಧೂಮಪಾನ ಮದ್ಯಪಾನದ್ದು ಇದರಲ್ಲಿ ಇರ್ಬೋದು. ಅದಿದ್ದರೆ ಅವರಿಗೆ ಬ್ಲಡ್ ತೆಗಿಲಿಕ್ಕೆ ಆಗೋದಿಲ್ಲ. ಬ್ಲಡ್ ಕೊಟ್ಟರು ಕೂಡ ಅದು ತಗೊಳ್ಳೋದಿಲ್ಲ. ಮತ್ತು ಏಡ್ಸ್ ಅಂತ ಮಾರಕ ಕಾಯಿಲೆಗಳಿಗೆ ತುತ್ತಾಗಬಾರ್ದು, ಅಥವಾ ಡಯಾಬಿಟೀಸ್, BP, ಶುಗರ್ ಅಂಥದ್ದು ಯಾವುದೇ ಕಾಯಿಲೆಗಳಿಂದ ಕೂಡಿರಬಾರ್ದು. ಈ ರೀತಿ ಇದ್ದಾಗ ಅವನು ಬ್ಲಡ್ ಕೊಡ್ಬೋದು. ಈಗ ನಮ್ಮ ಗಂಡಸರಾದರೆ 3 ತಿಂಗಳಿಗೆ ಸಲ ನಾವು ಕೊಡ್ಬೋದು. ಬಟ್ ಲೇಡೀಸ್ ಆದರೆ 4 ತಿಂಗಳು ತನಕ ಅವರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಈಗ ನಾವು ಒಂದು ದಿನ ನಾವು ಬ್ಲಡ್ ಕೊಟ್ಟಾಗ ಒಂದು 24 ರಿಂದ 40 ಗಂಟೆ ಒಳಗೆ ನಮಗೆ ಆ ಬ್ಲಡ್ ಪುನಃ ನಮ್ಮ ದೇಹದಲ್ಲಿ ಪುನಃ ಸೇರ್ತದೆ. ಇದೊಂದು ಏನಾಗ್ತದೆ ಅಂತ ಹೇಳಿದರೆ, ನಾವು ಉತ್ತೇಜನ ಆಗ್ತದೆ, ನಮಗೆ ನಾವು ಕ್ರಿಯಾಶೀಲ ಆಗಿ ಬೆಳೆಯಲು ಸಾಧ್ಯ ಉಂಟು. ಮತ್ತು ನಮಗೆ ನಾವು ಇನ್ನೂ ಏನಾದರೂ ಸಾಧನೆ ಮಾಡಬೇಕು ನಮ್ಮಲ್ಲಿಂದ ಹುಮ್ಮಸ್ಸು ಬರ್ತದೆ. ಆಲಸ್ಯಗಳಾಗಿರುವುದಿಲ್ಲ. ಯಾವತ್ತೂ ನೋಡಿ, ನೀವು ರಕ್ತದಾನಿಗಳು ತುಂಬ ಜನ ನೀವು ಗಮನಿಸಿರ್ಬೋದು, ಅವ್ರು ಯಾವತ್ತೂ ಕೂಡ ಆಲಸ್ಯಗಳಾಗಿರುವುದಿಲ್ಲ. ಅವ್ರು ಏನಾದರೂ ನಾವು ಸಾಧನೆ ಮಾಡಬೇಕು, ಏನಾದ್ರು ಸಮಾಜ ನಾವು ಗುರುತಿಸ್ಕೊಳ್ಬೇಕಂತ ಇದು ಇರುತ್ತೆ. ಏಕೆಂದರೆ
ನಾವು ಬ್ಲಡ್ ಡೊನೇಷನ್ ಅಂದರೆ ಹೇಳಿದ ಅದೊಂದು ಡೊನೇಷನ್, ದಾನ. ದಾನ, ಹೌದು ಹೌದು. ನಾವು ಅದಕ್ಕೆ ದುಡ್ಡು ಕೊಟ್ಟಿದ್ದ ಕೂಡ ಅದು ದಾನ ಅಂತ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ತುಂಬ ಜನ ಇವತ್ತು ನಾನೆಲ್ಲ ಮುಖ್ಯವಾಗಿ ನಮ್ಮ ಮೊಗವೀರ ಯುವ ಸಂಘಟನೆಯರು ನಿಜವಾಗಿ ಅವರಿಗೆ ನಾವು ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಏನಂದರೆ ಅವರು ಇವತ್ತು ತುಂಬ ಜನ ಈ ಮೂಲಕ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡೋದ್ರ ಮೂಲಕ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ. ಇನ್ನೊಂದು ಏನಂದರೆ ಉಡುಪಿ ಜಿಲ್ಲೆಯನ್ನು ರಕ್ತದಾನಿಗಳ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದಾರೆ. ಇದು ಕೂಡ ನಮಗೆ ಒಂದು ದೊಡ್ಡ ಒಂದು ಸಿಕ್ಕಿದಂಥ ದೊಡ್ಡ ಒಂದು ಕೊಡುಗೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಸುಮಾರು ಸಾಕಷ್ಟು ಜನ ಇವರಲ್ಲಿ ಇದ್ದಾರೆ. ಆದರೆ ಉಡುಪಿ ಜಿಲ್ಲೆಯನ್ನೊಂದು ಬ್ಲಡ್ ಡೋನರ್ಸ್ ಡಿಸ್ಟಿಕ್ ಅಂತ ಮಾಡಿದ್ದು ಕೂಡ ನಮಗೆ ಒಂದು ಖುಷಿಯ ವಿಚಾರ. ಈಗ ರಕ್ತದಾನ ಮಾಡಿದ ನಂತರ ವೀಕ್ನೆಸ್ ಆಗುತ್ತೆ ಅನ್ನುವಂಥ ಒಂದು ಭ್ರಮೆ ಕೂಡ ಕೆಲವರಲ್ಲಿ ಇರುತ್ತೆ. ನಿಜವಾಗ್ಲೂ ವೀಕ್ನೆಸ್ ಆಗುತ್ತಾ? ಯಾವ ರೀತಿಯ ಒಂದು ಬದಲಾವಣೆ ಆಗುತ್ತೆ ದೇಹದ ಅಥವಾ ಆರೋಗ್ಯದಲ್ಲಿ? ಯಾವ ರೀತಿಯ ಒಂದು ಬದಲಾವಣೆ ಆಗುತ್ತೆ ರಕ್ತದಾನದ ಬಳಿಕ? ಅಲ್ಲಿ ವೀಕ್ನೆಸ್ ಅಂತ ಆಗುದಿಲ್ಲ. ಕೆಲವೊಮ್ಮೆ ಏನಾಗ್ತದೆ, ನಾವು ಬೆಳಿಗ್ಗೆ ಏನೋ ತಿಂಡಿ ತಿಂದಿಲ್ಲ, ನಿದ್ರೆ ಬಿಟ್ಟಿರ್ಬೋದು, ಏನೋ ನಮ್ಮಲ್ಲಿ ಪ್ರಾಬ್ಲಮ್ ಅಥವಾ ನಿನ್ನೆ ದಿನ ನಮಗೇನೋ ನಾವು ಏನೋ ನಮಗೆ ಮದ್ದು ಯಾವುದೋ ಕಾಯಿಲೆಗೆ ಮದ್ದು ತೊಗೊಂಡಿರ್ಬೋದು, ನಮಗೆ ವೀಕ್ನೆಸ್ ಆಟೋಮೆಟಿಕ್ ನಮಗೆ ಬರ್ತದೆ. ಆ ಟೈಮಲ್ಲಿ ಏನಾಗೋದಿಲ್ಲ. ಬಟ್ ನಾವು ಏನೋ ಬೆಳಿಗ್ಗೆ ನಿನ್ನೆ ರಾತ್ರಿ ದಿನ ಕರೆಕ್ಟಾಗಿ ನಿದ್ರೆ ಮಾಡಿದ್ದೇವೆ, ಬೆಳಿಗ್ಗೆ ತಿಂಡಿ ತಿಂದು ಅಥವಾ ನೀರು ಕುಡಿದು ಕರೆಕ್ಟಾಗಿದ್ದರೆ ನಮ್ಗೆ ಯಾವುದೇ ರೀತಿ ವೀಕ್ನೆಸ್ ಬರೋದಿಲ್ಲ. ಮತ್ತು ಅದು ವಿದಿನ್ 1-2 ನಿಮಿಷ ಒಳಗೆ ನಮಗೆ ಅದು ಬ್ಲಡ್ ನಾವು ಅಷ್ಟು ಗೊತ್ತೇ ಆಗೋದಿಲ್ಲ, ಅಷ್ಟು ನಮಗೆ ಫಾಸ್ಟಾಗಿ ಅದು ಆಗುತ್ತೆ. ಹಾಗಾಗಿ ಈಗ ರಕ್ತದಾನಕ್ಕೆ ಇಷ್ಟೇ ತೂಕ ಇರಬೇಕು ಅಥವಾ ಅಂಥದ್ದೇನಾದ್ರೂ ಇತಿಮಿತಿ ಅನ್ನುವಂಥದ್ದು? 50 kg ಭಾರ ಇರಬೇಕಾಗ್ತದೆ. ಅದರ ಕೆಳಗಿನವರು ತಗೊಳ್ಳೋದಿಲ್ಲ. ಮತ್ತು ಹಿಮೋಗ್ಲೋಬಿನ್ ಅಂಶ 12.5 ಇರಬೇಕು. ಮತ್ತು 18 ವರ್ಷ ಆಗಿರಬೇಕು. ಅರ್ಹತೆ ರಕ್ತದಾನಿ ಆಗಬೇಕಾದ್ರೆ ಅಷ್ಟು ಅರ್ಹತೆ ಇರಬೇಕು. ಮತ್ತೆ ಕರ್ವಾಲ್ ಅವರು ಹೇಳಿದಾಗೆ ಮತ್ತು ಯಾರು ಅವನಿಗೆ ಅವನು ಚುಚ್ಚುಮದ್ದು, ಈ ಟಿ ಇಂಜೆಕ್ಷನು, ಮತ್ತೇನಾದರೂ ಅವನಿಗೆ BP ಮತ್ತು ಶುಗರು, ಇಂಥ ಕೆಲವೊಂದು ಕಾಯಿಲೆಗಳು ಅವನಿಗೆ ಇರಬಾರ್ದು. ಮತ್ತು 60 ವರ್ಷ ದಾಟಿರಬಾರ್ದು. 60 ವರ್ಷದ ಒಳಗಿದ್ರೆ ಅವನು ರಕ್ತದಾನ ಮಾಡಲಿಕ್ಕೆ ಅರ್ಹವಾಗಿರ್ತಾನೆ. ಮತ್ತು ಯಾವುದೊಂದು ದುಶ್ಚಟ ಮಾಡಬಾರ್ದು. ಮತ್ತು ಅಲ್ಲಿ ರಕ್ತದಾನ ಪ್ರಕ್ರಿಯೆ ಮಾಡುವಾಗಲೇ ನಮಗೆ ಫಾರ್ಮ್ ತುಂಬುವಾಗಲೇ ಅಲ್ಲಿ ಕೆಲವರ ವಿಚಾರಣೆ ಎಲ್ಲ ಉಂಟು ನಮಗೆ. ಆವಾಗ ಅವರೆಲ್ಲವನ್ನು ವಿಚಾರಣೆ ಮಾಡಿ ರಕ್ತದಾನಕ್ಕೆ ಅರ್ಹ ವ್ಯಕ್ತಿಯೋ ಅಂತೇಳಿ ನೋಡಿಕೊಂಡು ನಮಗೆ ಅಲ್ಲಿ ರಕ್ತದಾನ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಅಂದ್ರೆ ಬ್ಲಡ್ ಸ್ಯಾಂಪಲ್ ಎಲ್ಲ ಚೆಕ್ ಮಾಡಿ ಅದನ್ನ ಕ್ಲಾರಿಫೈ ಮಾಡಿ ನಂತರ ಇದಕ್ಕೆ 3 ತಿಂಗಳು ಒಳಗಡೆ ಮತ್ತು ರಕ್ತದಾನ ಮಾಡ್ಲಿಕ್ಕಿಲ್ಲ. ಅದು ನಮ್ಮ ದೇಹಕ್ಕೆ ಸ್ವಲ್ಪ ಏರುಪೇರು ಆಗೋ ಸಾಧ್ಯತೆ ಉಂಟು ವೈದ್ಯಶಾಸ್ತ್ರ ಪ್ರಕಾರ. ಅಂದ್ರೆ ನಮ್ಮಲ್ಲಿ ಅಷ್ಟು ಪರಿಶುದ್ಧವಾದ ಪಕ್ವವಾದ ರಕ್ತ ಬೆಳವಣಿಗೆ ಆಗಿರುವುದಿಲ್ಲ. ಹಾಗೂ ಸಹ ನಿಯಮ ಉಂಟು. ಈಗಾಗಲೇ ಹೇಳಿದ ಹಾಗೆ ಉಡುಪಿ ಜಿಲ್ಲೆಗೆ ರಕ್ತದಾನಿಗಳ ಜಿಲ್ಲೆ ಅಂತಾನೆ ಕರೀತಾರೆ. ಸೊ ಸಂಬಂಧಪಟ್ಟ ಹಾಗೆ ನೀವು ಕೂಡ ಸಾಕಷ್ಟು ಬಾರಿ ರಕ್ತದಾನವನ್ನ ಮಾಡಿದ್ದೀರಾ. ಆದರೆ ಯಾವಾಗಲಾದ್ರೂ ನಿಮ್ಗೆ ತುರ್ತಾಗಿ ರಕ್ತದ ಅವಶ್ಯಕತೆ ಇದೆ, ಈಗಲೇ ಬೇಕು, ಬೇರೆ ಎಲ್ಲ ಕಡೆ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಏನಾದರೂ ಅನುಭವ ಆಗಿದೆಯಾ? ಅದು ತುಂಬಾ ಕರೆಗಳು ಬರ್ತಾ ಇರ್ತೇವೆ ಸರ್. ನಾವು ಅಂತ ಸಂದರ್ಭದಲ್ಲಿ ನಾವು ಓಡಿ ಹೋಗುದುಂಟು. ಕೆಲವೊಂದ್ಸಲ ನಮ್ಮ ಕರ್ವಾಲ್ ಸರ್ ಹೇಳಿದಾಗೆ ನಮ್ದು ಒಂದು 3 ತಿಂಗಳು ವಾಯ್ದೆ ಆಗಿರ್ತದೆ. ಆಗ ನಮ್ಗೆ ಅವಕಾಶ ಮಾಡಿ ಚಾನ್ಸಸ್ ಇಲ್ಲ. ನಾವೇ ಇನ್ನೊಬ್ರು ನಮ್ಮ ಮಿತ್ರರನ್ನು ಅವರನ್ನು ಹುಡುಕಬೇಕಾಗ್ತದೆ. ಅಂಥದ್ದನ್ನು ಹುಡುಕೋ ಪ್ರಯತ್ನ ಮಾಡ್ತೇವೆ ನಾವು. ಮತ್ತು ಈಗ ನಮ್ಮ ಸಾಮಾಜಿಕ ಜಾಲತಾಣ ಒಬ್ಬರಿಗೆ 1 ಯೂನಿಟ್ ಬೇಕಂತ ಹೇಳಿದ್ರೆ 10 ಯೂನಿಟಿನ ರಕ್ತ ಕೊಡುವವರು ಬರ್ತಾರೆ ಅಲ್ಲಿ. ಅದೊಂದು ಭಾರಿ ಉಪಕಾರ ಆಗಿದೆ. ಒಟ್ಟಾರೆ ಒಂದು ರಕ್ತ ಇದು ಮಾಡ್ಬೋದು. ಆದರೆ ಒಂದು ರಕ್ತದ ಅಭಾವ ಇದೆ ಅಂತ ಹೇಳ್ಬೋದು. ನಾವು ಯಾವತ್ತೂ ನೋಡ್ತಾ ಇರ್ತೇವೆ ಸಾಮಾಜಿಕ ರಕ್ತ ಬೇಕು ಅಂತ ಹೇಳಿದ್ರೆ ಈಗ ಅಪಘಾತಗಳು ಅಲ್ಲಲ್ಲಿ ನಡೀತಾ ಇರ್ತವೆ. ಮತ್ತು ರಕ್ತ ಕ್ಯಾನ್ಸರಿಗೆ ಅದಕ್ಕೆ ತುಂಬಾ ರಕ್ತ ಬೇಕಾಗ್ತದೆ, ವ್ಯವಸ್ಥೆ ಮಾಡಬೇಕು. ಮತ್ತು ಹೆರಿಗೆ ಸಂದರ್ಭದಲ್ಲಿ ಈಗ ಶಸ್ತ್ರಚಿಕಿತ್ಸೆ ನಡೆಯುವಂಥದ್ದು ಎಲ್ಲದಕ್ಕೂ ಅದಕ್ಕೆ ರಕ್ತದ ಅವಶ್ಯಕತೆ ತುಂಬಾ ಇದೆ. ಈಗ ಇಲ್ಲಿ ರಕ್ತದ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ರಕ್ತ ನಿಧಿ ಕೇಂದ್ರ ಇರುವುದು ಅಜ್ಜರ್ಕಾಡು ಆಸ್ಪತ್ರೆಯಲ್ಲಿ. ಎಲ್ಲ ಆಸ್ಪತ್ರೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕಳ್ಸಿಕೊಡ್ತಾರೆ. ಅಲ್ಲಿಂದ ರಕ್ತ ಬಟವಾಡೆ ಆಗ್ತಾ ಇದೆ. ಹಾಗಾಗಿ ನಾವು ರಕ್ತದ ಅವಶ್ಯಕತೆ ತುಂಬಾ ಉಂಟು. ರಕ್ತದಾನ ಮಾಡ್ತಾನೆ ಇರಬೇಕು ಯುವಕರೆಲ್ಲ. ಈಗ ಎಷ್ಟೋ ಕಡೆಗಳಲ್ಲಿ ರಕ್ತದಾನವನ್ನ ಮಾಡ್ತಾರೆ. ಇರುವಂತಹ ರಕ್ತಕ್ಕೆ ಇಷ್ಟೇ ವಾಯಿದೆ, ಅಂದ್ರೆ ಈ ರಕ್ತವನ್ನ ಇಂತಿಷ್ಟು ದಿನ ನಾವು ಶೇಖರಣೆ ಮಾಡಿದಂತ ರಕ್ತವನ್ನ ಇಂತಿಷ್ಟು ದಿನ ನಾವು ಮಾತ್ರ ಉಪಯೋಗ ಮಾಡಬೇಕು, ಈ ರೀತಿ ಏನಾದರೂ ಕಟ್ಟುಪಾಡುಗಳಿದೆಯಾ? 40 ದಿನ ತನಕ ಮಾತ್ರ ಅವರು ಉಪಯೋಗ ಆಗ್ಬೋದು. 40 ನಂತರ ಪುನಃ ಅವರಿಗೆ ಉಪಯೋಗ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಪ್ಲಾಸ್ಮಾ ಅಂತ ಉಂಟು, ಪ್ಲೇಟ್ಲೆಟ್, ಅದು 1 ವರ್ಷ 365 ಡೇಸ್ ತನಕ ಅದು ಸಂಗ್ರಹ ಮಾಡ್ಲಿಕ್ಕೆ ಇಡ್ಲಿಕ್ಕೆ ಆಗ್ತದೆ. ಈಗ ನಮ್ಮಲ್ಲಿ ಪ್ಲಾಸ್ಮಾ ಅಥವಾ ಪ್ಲೇಟ್ಲೆಟ್ ಅಂತ ಬೇರೆ ಬೇರೆ ನಾವು ಇದರ ಮೂಲಕ ಕೊಡ್ಬೋದು. ಈಗ ಅದು KMC ಮಾಡ್ತಾರೆ, ಇಲ್ಲಿ ಅಜ್ಜರ್ಕಾಡಲ್ಲಿ ಮಾಡೋದಿಲ್ಲ. ಬಟ್ ಅಲ್ಲಿ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಬೇಕು. 1-1.5 ಗಂಟೆ ತಗೊಳ್ತಾರೆ ಆ ಪ್ಲಾಸ್ಮಾ ತೆಗಿಬೇಕಾದ್ರೆ. ಅದು ಕೂಡ ಅಂದರೆ ಕೆಲವು ಈಗ ಇವ್ರು ಹೇಳಿದಾಗೆ ಬ್ಲಡ್ ಕ್ಯಾನ್ಸರ್ನವರಿಗೆ ಅಥವಾ ಕೆಲವು ಸಂಬಂಧಪಟ್ಟ ವಿಶೇಷ ಕಾಯಿಲೆಗಳಿಗೆ ಅದನ್ನು ಅವರು ರೀಪ್ಲೇಸ್ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾರೆ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇವತ್ತು ಕೆಂಪು ರಕ್ತ ಕಣ ಇರ್ಬೋದು ಅಥವಾ ಬಿಳಿ ರಕ್ತ ಕಣ ಇರ್ಬೋದು, ನಮ್ಮ ದೇಹದಲ್ಲಿ ಇಷ್ಟೇ ಇರಬೇಕಂತ ಒಂದು ಸಿಸ್ಟಮ್ ಇದೆ. ನಮ್ಮ ಇಡೀ ಬಾಡಿ ಒಂದು ಸಿಸ್ಟಮಲ್ಲಿ ನಡೀತದೆ. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಇದಕ್ಕೆ ನಮಗೆ ಏನಂದರೆ, ನಮಗೆ ಆ ದೇಹ ನಮ್ಮ ಏನಾಗ್ತದೆ ಅಂತ ಹೇಳಿ ನಾವು ತಿನ್ನುವ ಆಹಾರ ಇರ್ಬೋದು ಅಥವಾ ನಾವು ತಗೊಳ್ಳುವಂಥ ನೀರು ಅಥವಾ ನಮ್ಮ ವಾತಾವರಣದಿಂದ ನಮ್ಮ ದೇಹಕ್ಕೆ ಬೇರೆ ಬೇರೆ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಸಿಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ದೇಹ ಕರೆಕ್ಟಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇವ್ರು ಹೇಳಿದಾಗೆ 2 ತಿಂಗಳಿಗೊಂದ್ಸಲ ಕೊಟ್ಟರೆ, ತಿಂಗಳಿಗೊಂದ್ಸಲ ಕೊಟ್ಟರೆ ಅದಕ್ಕೆ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಅದನ್ನು ಕೂಡ ಗಮನಿಸಬೇಕಾಗ್ತದೆ.
ಈಗಾಗಲೇ ಹೇಳಿದಾಗೆ ಸಾಕಷ್ಟು ಯುವಕರು ಈಗ ಮುಂದೆ ಬರ್ತಾ ಇದ್ದಾರೆ ರಕ್ತವನ್ನು ನೀಡೋದಕ್ಕೆ ಅಥವಾ ರಕ್ತದಾನದ ಶಿಬಿರಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇವತ್ತಿನ ದಿವಸದಲ್ಲಿ ಯುವಕರೆಲ್ಲೂ ಕೂಡ ಈ ರೀತಿಯ ಒಂದು ಭಾವನೆ ಬಂದಿದೆ ರಕ್ತದಾನವನ್ನ ಮಾಡಬೇಕು ಅನ್ನುವಂಥದ್ದು. ಹಿಂದಿನ ಕಾಲದಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಕೂಡ ಇರಲಿಲ್ಲ, ಹಾಗೂ ಯಾವುದೇ ಕೂಡ ಒಂದು ವೇದಿಕೆ ಕೂಡ ಇರಲಿಲ್ಲ, ನಾವು ರಕ್ತದಾನವನ್ನ ಮಾಡ್ತೀವಿ ಅಥವಾ ಜನರಿಗೆ ಅರಿವು ಕೂಡ ಇರಲಿಲ್ಲ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಈಗ ಅಂದ್ರೆ ಈಗ ಸಂಘ ಸಂಸ್ಥೆಗಳು ಸ್ವಲ್ಪ ಈ ರಕ್ತದಾನದ ಶಿಬಿರಗಳನ್ನು ಏರ್ಪಾಡು ಮಾಡಿಕೊಂಡು ಈ ನಮ್ಮ JCA ಸಂಘಟನೆ ಆಗಲಿ, ರೋಟರಿ ಕ್ಲಬ್ ಆಗಲಿ, ಮತ್ತೆ ಇಂಥ ಇತರ ಸಂಘ ಸಂಸ್ಥೆಗಳು, ಊರಿನ ಎಲ್ಲ ಸಂಘ ಸಂಸ್ಥೆಗಳು ಸಾಮಾನ್ಯವಾಗಿ ಜಾಸ್ತಿಯಾಗಿ ಆಯೋಜನೆ ಮಾಡುವಂಥದ್ದು ಈ ರಕ್ತದಾನ ಶಿಬಿರಗಳೇ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಸಹ ಜಾಗೃತಿ ಸಹ ಮೂಡ್ತಾರೆ. ಯಾರು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದಿರ್ತಾರೆ, ಅವರು ರಕ್ತದಾನದ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕೆಲಸನೂ ಮಾಡ್ತಾರೆ ಅಲ್ಲಿ. ಆವಾಗ ಈ ಯುವಕರಲ್ಲಿ ಒಂದು ರಕ್ತದಾನದ ಬಗ್ಗೆ ಒಂದು ಅರಿವು ಮೂಡುತ್ತದೆ ಮತ್ತು ಸ್ವಯಂ ಪ್ರೇರಿತರಾಗಿ ಅವರು ರಕ್ತದಾನಕ್ಕೆ ಮುಂದೋಗ್ತಾರೆ. ಮತ್ತು ಈ ರಕ್ತದಾನದಲ್ಲಿ 3 ವಿಧದ ರಕ್ತದಾನಿಗಳಿದ್ದಾರೆ. ಕೆಲವರು ಆಗಿಂದಾಗೆ ರಕ್ತ ಕೊಡುವವರು, ಮತ್ತು ನಾನು ಮತ್ತು ಕರವಲಿದ್ದಾಗ ನಿರಂತರ ರಕ್ತದಾನ ಮಾಡುವವರು, ಮತ್ತು ವೃತ್ತಿಪರ ರಕ್ತದಾನಿಗಳು ಅಂತೇಳಿ 3 ವಿಧ ಇದೆ. ಈ ವೃತ್ತಿಪರರು ಅಂತ ಹೇಳಿದ್ರೆ ಯಾವುದಾದ್ರು ಆಸ್ಪತ್ರೆ ಎದುರುಗಡೆ ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ಅವರು ಅಕಸ್ಮಾತ್ ರಕ್ತ ಬೇಕಾದ್ರೆ ಅವರಿಗೆ ಸಮಯದ ಮಿತಿ ಏನಿಲ್ಲ, ಯಾವಾಗ ಬೇಕಾದ್ರೂ ಕೊಡ್ತಾರೆ. ಅವರು ಸ್ವಲ್ಪ ಅಮಲು ರೋಗಿಗಳು, ಅವರಿಗೆ ಅವರ ಆ ದಿನದ ಖರ್ಚು ಅವರಿಗೆ ಹೊಂದಾಣಿಕೆ ಮಾಡಲಿಕ್ಕೆ ತಮ್ಮ ಆರೋಗ್ಯವನ್ನು ಹಾಳು ಮಾಡಿ ಅದು ಅವರು ರಕ್ತವನ್ನು ದಾನ ಮಾಡ್ತಾರೆ. ಅವರನ್ನು ವೃತ್ತಿಪರ ರಕ್ತದಾನ ಅಂತ ಹೇಳ್ತಾರೆ. ಅದು ರಕ್ತದಾನ ಪ್ರಕ್ರಿಯೆಯಲ್ಲಿ ಬರ್ತದೆ 3 ವಿಧದ ದಾನಿಗಳು ಅಂತೇಳಿ. ಕೆಲವರು ಆವಾಗ ಬೇಕಾದಾಗ ಕೊಡ್ತಾರೆ. ಹಾಗೆಲ್ಲ ಉಂಟು ಸರ್. ಈಗ ರಕ್ತವನ್ನು ಕೊಡಬೇಕಾದ್ರೆ ನೀವು ದಾನದ ರೂಪದಲ್ಲೇ ಕೊಡ್ತೀರಾ, ಆದ್ರೆ ಅದೇ ಪೇಷಂಟ್ಗಳಿಗೆ ಬೇಕಾದಾಗ ಅದಕ್ಕೆ ತಕ್ಕನಾದ ಒಂದು ಕೆಲವು ದರವನ್ನ ಹಾಕಿ ತಗೊಳ್ತಾರೆ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ ಮೊದಲಾಗಿ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಮುಂಚೆ ಸುಮಾರು ಒಂದು 6 ಕಿಲೋಮೀಟರ್ ಒಳಗಿಂದ ಯಲತ್ತೂರ್ ಅಂತ. ಎಸ್ ಸರ್, ಇವತ್ತು ರಕ್ತದಾನಿಗಳ ದಿನಾಚರಣೆ, ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಅದೇ, ನಾನು ಸುಮಾರು, ನನ್ನ ಹೆಸರು ಸುರೇಶ್ ಅಂತ. ಹಾ, ಹೇಳಿ ಸರ್, ಹೇಳಿ. ನಾನು ಒಂದು 5 ಸಾರಿ ರಕ್ತದಾನ ಮಾಡಿದ್ದೆ ಸರ್. ಈಗ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಖುಷಿ ಆಯ್ತು ನನಗೆ. ಹೇಳಿ ಸರ್, ಹೇಳಿ. ಅದು ನಮ್ದು ಒಂದು ಸಂಸ್ಥೆ ಇದೆ, ಸಂಸ್ಥೆ ಸಂತ ನಿರಂಕಾರ ಮಂಡಲ್ ಅಂತ. ಅಲ್ಲಿ ನಾನು ಈ ಸಲ ರಕ್ತದಾನ ಮಾಡಿದ್ದೆ. ಮತ್ತೆ ಒಂದ್ಸಲ ಬಾಂಬೆಗೆ ಹೋಗಿ ಅಲ್ಲಿ ಒಂದ್ಸಲ ಇದು ಅಟ್ಯಾಕ್ ಆಯ್ತಲ್ಲ ತಾಜ್ ಹೋಟೆಲ್ಗೆ. ಹೌದು. ಅಲ್ಲಿ ಕೂಡ ನಮ್ಮ ಮೊಬೈಲ್ಗೆ ನಮ್ ಫ್ರೆಂಡ್ ಅವ್ರಿಗೆಲ್ಲ ಮೆಸೇಜ್ ಬಂತು, ಯಾರು ರಕ್ತದಾನ ಮಾಡ್ತೀರಂತ. ಅದನ್ನ ಒಂದು 15 ಜನ ಹೋಗಿ ಆಗೊಂದು ರಕ್ತದಾನ ಎಲ್ಲ ಮಾಡಿದ್ವಿ ಸರ್. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ತುಂಬಾ ಜನ ಈಗ ಮುಂದೆ ಬರ್ತಾ ಇದ್ದಾರೆ, ರಕ್ತದಾನವನ್ನ ಮಾಡಬೇಕು, ರಕ್ತಕ್ಕೆ ಬೆಲೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಎಷ್ಟರ ಮಟ್ಟಿಗೆ ಇದರ ಅರಿವು ಮೂಡಬೇಕು ಸರ್ ಜನರಲ್ಲಿ? ಅದೇ, ಯಾಕಂದ್ರೆ ಅದ್ರಲ್ಲಿ ಅವ್ರು ಹೇಳ್ದಂಗೆ ಅದಕ್ಕೆಲ್ಲ ಹೆದರ್ಬಾರ್ದು. ಯಾಕಂದ್ರೆ ನಾವು ವರ್ಷದಲ್ಲಿ ಒಂದು 3-4 ಸಲ ರಕ್ತದಾನ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಆರೋಗ್ಯವಾಗಿರ್ತೇವೆ ಅಂತ ಅಲ್ಲೆಲ್ಲ ಮಾಹಿತಿ ಕೊಟ್ಟಿದ್ರು. ಹೌದು. ಯಾಕಂದ್ರೆ ರಕ್ತ ಮಾಡೋದ್ರಲ್ಲಿ ತುಂಬಾ ನಾವು ಖುಷಿಯಿಂದ ಹೆಮ್ಮೆಯಿಂದ ಮಾಡ್ಬೇಕಾಗ್ತದೆ ನಾವು. ಅದ್ರಲ್ಲಿ ಒಂದು ಅನಾಥ ಹೇಳೋದಾದ್ರೆ ಅದನ್ನೆಲ್ಲ ಮಾಡ್ಬಾರ್ದು. ಒಂದು ದಾನ ಅಂದ್ರೆ ಅದು ಮನಸ್ಸಿಗೂ ಪೂರ ಒಬ್ಬರಿಗೆ ಹೆಲ್ಪ್ ಮಾಡದಂತೆ ಬರ್ಬೇಕು ನಮಗೆ. ಹೌದು. ಎಸ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ರಕ್ತವನ್ನ ಕೊಡ್ಬೇಕಾದ್ರೆ ನೀವು ಉಚಿತವಾಗಿ ಕೊಡ್ತೀರಾ, ಆದ್ರೆ ರೋಗಿಗಳಿಗೆ ಅದನ್ನ ಕೊಡ್ಬೇಕಾದ್ರೆ ಮತ್ತೆ ಅದಕ್ಕೆ ತಕ್ಕನಾದ ಫೀಸ್ಗಳನ್ನು ಹಾಕಿ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮುಖ್ಯವಾಗಿ ಈಗ ಬ್ಲಡ್ ಬ್ಯಾಂಕ್ ಹೆಂಗೆ ಹೇಳಿ ಅದಕ್ಕೆ ಬೇರೆ ಇನ್ಸ್ಟ್ರೂಮೆಂಟ್ ಇದೆ ಸರ್. ಈಗ ನಾವು ಕೊಟ್ಟ ರಕ್ತವನ್ನು ಡೈರೆಕ್ಟಾಗಿ ಪೇಷಂಟ್ಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಪ್ರೊಕ್ಯೂರ್ ಮಾಡಬೇಕಾಗ್ತದೆ. ಅದಕ್ಕೆ ಅದರದ್ದೇ ಆದ ರಾಸಾಯನಿಕಗಳನ್ನು ಹಾಕಿ ಸುರಕ್ಷಿತವಾಗಿ ಇಡಬೇಕಾಗ್ತದೆ. ಅದಕ್ಕೆ ಸಿಸ್ಟಮ್ ಇದೆ. ನಾವು ತೆಗೆದ ತಕ್ಷಣ ಅದನ್ನು ಇನ್ನೊಬ್ಬರಿಗೆ ಕೊಡೋದ್ರೆ ಅದಕ್ಕೇನು ಇದು ಇರ್ತಿರಲಿಲ್ಲ, ಬೆಲೆ ಇರ್ತಿರಲಿಲ್ಲ. ಬಟ್ ಆ ಸಿಸ್ಟಮಿಗೆ ಅವರು ಅದಕ್ಕೆ ತುಂಬ ವ್ಯವಸ್ಥೆ ಇರೋದ ಕಾರಣ ಅದಕ್ಕೆ ಮಿನಿಮಮ್ ರೇಟ್ ಫಿಕ್ಸ್ ಮಾಡಿದೆ. ಈಗ ಒಂದು ಯೂನಿಟಿಗೆ 1200, 1300 ಮಾಡ್ತಿದ್ದಾರೆ. ಬಟ್ KMC ಅದಕ್ಕಿಂತ ಜಾಸ್ತಿ ಇದೆ. ಇಲ್ಲಿ ನಮ್ಮ ಇದರಲ್ಲಿ ಕಡಿಮೆ ಇರ್ತದೆ, ಗೌರ್ಮೆಂಟಲ್ಲಿ ಕಡಿಮೆ ಇದೆ. ಇದು ಅವರ ಸಿಸ್ಟಮ್ ಎಲ್ಲ ಮಾಡ್ತಾರೆ. ಬಟ್ ನಾನು ಹೇಳುವುದಂದ್ರೆ ಮುಂದಿನ ದಿನಗಳಲ್ಲಿ ಗವರ್ಮೆಂಟ್ ಮಾಡಿದ ತಕ್ಷಣ ಅದು ಯಾವುದೇ ರೀತಿ ಫೀಸ್ ಹಾಕಬಾರ್ದು, ಸರ್ಕಾರನೇ ಭರಿಸಬೇಕು. ಯಾವ್ದಾದ್ರು ಯೋಜನೆಗಳನ್ನು ತರ್ತಾರೆ. ಹೌದು, ಅದೊಂದು ಯಾವ ದೊಡ್ಡ ಲೆಕ್ಕ ಇದಲ್ಲ. ಯಾಕಂದ್ರೆ ತುರ್ತು ಅಪಘಾತಗಳಾದಂತ ಸಂದರ್ಭದಲ್ಲಿ ರಾತ್ರೋರಾತ್ರಿ ರಕ್ತ ಬೇಕು ಅಂತ ಹೇಳಿದಾಗ ಹಣವನ್ನ ಎಲ್ಲಿಂದ ಬೇಯಿಸುವುದು ತೊಂದರೆಯಾಗಿ ಮಾಡಬಾರ್ದು. ಜನರುಗಳಿಗೆ ಏನು ಈಗ ಸಂದೇಶ ಹೋಗಿದೆ ಅಂತ ಹೇಳಿದ್ರೆ, ದಾನಿಗಳೆಲ್ಲ ರಕ್ತ ಕೊಡ್ತಾರೆ, ಇಲ್ಲಿ ಇವರು ಹಣ ತಗೊಳ್ತಾರೆ. ಈಗ ಏನಾಗಿದೆ, ರಕ್ತದಾನಿಗಳು ಕುಗ್ತಾ ಇದ್ದಾರೆ ಈ ಸಮಸ್ಯೆ. ನಾವೇ ಹಣ ಕೊಟ್ಟು ರಕ್ತವನ್ನು ಕೊಡಬಹುದು.
ನೀವು ನಮಗೆ ಹೇಳ್ತಾರೆ, ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಹೋಗಿ ದಾನ ಮಾಡ್ತೀರಿ, ಅಲ್ಲಿ ಹೋಗಿ ರಕ್ತ ಮಾರ್ತಾರ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕರ್ವಾಲ್ ಹೇಳಿದ ಸರ್ ಈ ವಿಷಯ ಹೇಳಿದ್ರಲ್ಲ, ಅದು ಜನರಿಗೆ ಗೊತ್ತಿಲ್ಲ. ಅಲ್ಲಿ ಒಂದು ಕೆಲವರಿಗೆ ಅದು ಸುರಕ್ಷಿತವಾಗಿಡುವಂತ ಪ್ರಕ್ರಿಯೆಗಳೆಲ್ಲ ಉಂಟು ಅಲ್ಲಿ. ಮತ್ತೆ ಅಲ್ಲಿ ಒಂದು ಇದು ಉಂಟು ಅಂತ ಹೇಳಿದ್ರೆ, ಜಿಲ್ಲಾಸ್ಪತ್ರೆ ದಾಖಲಾದ ರೋಗಿಗಳಿಗೆ ರಕ್ತ ಏನು ಉಚಿತ ವ್ಯವಸ್ಥೆ ಇದೆ, BPL ಕಾರ್ಡ್ ಇದ್ರೆ ಉಚಿತ ಉಂಟು. ಮತ್ತು ಹೊರ ಆಸ್ಪತ್ರೆಗಳಲ್ಲಿ ದಾಖಲಾದವರಿಗೆ 350-700 ರೂಪಾಯಿಯನ್ನು ಚಾರ್ಜ್ ತಗೊಳ್ತಾರೆ. BPL ಗೆ 350, APL ಗೆ 700 ರೂಪಾಯಿ ಇದೆ ಅವರದ್ದು. ಅದು ನಾನು ಕರ್ವಾಲ್ ಹೇಳಿದಾಗೆ ಅದು ಸುರಕ್ಷತೆಯ ದೃಷ್ಟಿಯಿಂದ ಅದೇನೋ ಅವ್ರಿಗೆ ಪ್ರಕ್ರಿಯೆ ಇದೆ, ಸುಮಾರು ಕೆಲಸ ಇದೆ ಲ್ಯಾಬೊರೇಟರಿಯಲ್ಲಿ, ಅದ್ರದ್ದು ವೆಚ್ಚವನ್ನು ನಮ್ಮ ಮೇಲೆ ಹಾಕ್ತಾರೆ ಅವರು ಅಷ್ಟೇ. ರಕ್ತ ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಇದನ್ನ ದಂಧೆ ಅಂದ್ರೆ ಒಂದು ಬಿಸ್ನೆಸ್ ಆಗಿ ಇದು ಪರಿಣಮಿಸಿದೆ. ಅಂದ್ರೆ ನಾವು ರಕ್ತವನ್ನು ಕೊಡ್ತೀವಿ, ಅದಕ್ಕೆ ತಕ್ಕ ಹಣ ಕೊಡ್ತಾರೆ, ಆ ರೀತಿಯಲ್ಲಿ ಹೋಗ್ತಾ ಇದೆ. ಈಗ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಯುವಕರು ಮುಂದೆ ಬರ್ತಾರೆ, ರಕ್ತದಾನವನ್ನ ಮಾಡಬೇಕು. ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಕೂಡ ಬಂದು ರಕ್ತವನ್ನು ಕೊಡುವಂತ ಸಂದರ್ಭದಲ್ಲಿ ಇದರಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನ ಮಾಡಬೇಕಾಗುವಂತದ್ದು ಕೂಡ ಮುಖ್ಯವಾಗಿ. ಉತ್ತರ ಭಾರತದ ಯಾವುದೋ ಒಂದು ರಾಜ್ಯದಲ್ಲಿ ಅಲ್ಲಿ ರಕ್ತದಾನಿಗಳನ್ನು ಉತ್ತೇಜಿಸಲು ಬಸ್ಸಲ್ಲಿ ಉಚಿತ ಪಾಸ್ ಉಂಟು. ರಕ್ತದಾನಿಗಳು ಇಂತಿಷ್ಟು ರಕ್ತದಾನ ಮಟ್ಟದಿಂದ ಮೇಲೆ ಮಾಡಿದ್ರೆ ಆ ಪ್ರಯಾಣ ಮಾಡುವವನಿಗೆ ಉಚಿತ ಪಾಸ್ ಇದೆ ಅಂತ ವ್ಯವಸ್ಥೆ ಎಲ್ಲ ಇದೆ ಕೆಲವು ಕಡೆಯಲ್ಲಿ. ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ನಮಸ್ಕಾರ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಜ್ಮಲ್ ಸದಿ ಬ್ರಹ್ಮವರ. ಸರ್, ಈಗಾಗಲೇ ಇವತ್ತು ರಕ್ತದಾನಿಗಳ ದಿನಾಚರಣೆ, ಇದರ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಸರ್. ಅಂದ್ರೆ ಇವತ್ತು ರೆಡ್ ಕ್ರಾಸ್ ಸಮಿತಿಯಿಂದ 25ಕ್ಕಿಂತ ಹೆಚ್ಚು ರಕ್ತದಾನ ಮಾಡಿದವರನ್ನು ಸನ್ಮಾನಿಸಲಾಯಿತು. ನಾನು 57 ಸಲ ರಕ್ತದಾನ ಮಾಡಿದ್ದೇನೆ. ಮತ್ತೆ ನನ್ನೊಂದು ಅಭಿಪ್ರಾಯ, ರಕ್ತದಾನ ಮಾಡುವಾಗ ಕೆಲವರಿಗೆ ತಿಳುವಳಿಕೆ ಇರುವುದಿಲ್ಲ, ಕೆಲವರಿಗೆ ತಪ್ಪು ತಿಳುವಳಿಕೆ ಇರ್ತದೆ, ಕೆಲವರಿಗೆ ಅಂಜಿಕೆ ಇರ್ತದೆ. ಆದ್ದರಿಂದ ನಾನೇನ್ ಮಾಡ್ತಿದ್ದೇನೆ ಅಂದ್ರೆ, ನಾನು ರಕ್ತದಾನ ಮಾಡುವಾಗ ನಮ್ಮ ಜೊತೆಯಲ್ಲಿ ನಮ್ಮ ಮನೆಯವರನ್ನು, ನಮ್ಮ ಸ್ನೇಹಿತರನ್ನು, ನಮ್ಮ ಸಂಬಂಧಿಕರನ್ನು ಕರ್ಕೊಂಡು ಹೋಗ್ತೇನೆ. ಆಗ ಅವರು ನೋಡ್ತಾರಲ್ಲ ರಕ್ತದಾನ ಮಾಡುವಾಗ, ಅದರಿಂದ ಪ್ರೇರೇಪಿತರಾಗಿ ಅವರು ಸಹ ರಕ್ತದಾನ ಮಾಡ್ತಾರೆ. ಅಂದ್ರೆ ಅದೊಂದರಲ್ಲಿ ಒಂದು ತೃಪ್ತಿ ಇದೆ. ಮತ್ತೆ ಯಾವುದೇ ರಾಜಕೀಯ ಸಂಘಟನೆ, ಧಾರ್ಮಿಕ ಸಂಘಟನೆ ಎಲ್ಲಿ ಸಹ ನಾನು ರಕ್ತದಾನ ಮಾಡಿರ್ತೇನೆ. ಅಂದ್ರೆ ನೀವು ರೆಡ್ ಕ್ರಾಸ್ ಅನ್ನುವಂತ ಸಂಸ್ಥೆಯಲ್ಲಿ ರಕ್ತದಾನವನ್ನ ಮಾಡ್ತಾರೆ, ಅದರ ಅಡಿಯಲ್ಲಿ ಬರುವಂತಹ ಇದರಲ್ಲಿ ಶಿಬಿರದಲ್ಲಿ ರಕ್ತದಾನವನ್ನು ಅವರು ನಮ್ಮನ್ನು ಕರೆದು ಸನ್ಮಾನಿಸಿದ್ದಾರೆ. ನಾನು ಜಿ ಸಂಘಟನೆಯಲ್ಲಿ, ಒಬ್ಬರ ಸಂಘಟನೆ, ಮತ್ತೆ KMC ಯಲ್ಲಿ ಕೆಲವೊಮ್ಮೆ ಕರೆದಾಗ, ಕೆಲವೊಮ್ಮೆ ನಾನಾಗಿ ಸ್ವಯಂ ಪ್ರೇರಿತನಾಗಿ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರದು ಜನ್ಮದಿನದಲ್ಲಿ ಕಳೆದ 3 ವರ್ಷದಿಂದ ನಿರಂತರವಾಗಿ ರಕ್ತದಾನ ಮಾಡಿರುತ್ತೆ. ಅಂದ್ರೆ ಅದರಲ್ಲಿ ಏನ್ ಗೊತ್ತಲ್ಲ, ಯಾವುದೇ ಜಾತಿ, ಧರ್ಮ, ಪಕ್ಷ ಎಲ್ಲ ಮರೆತು ನಾವು ಹೋಗ್ತೇವೆ. ಹೌದು ಸರ್, ಕೆಲವರಲ್ಲಿ ಈಗಾಗಲೇ ನಾವು ಚರ್ಚೆಯನ್ನ ಕೂಡ ಮಾಡಿದ್ವಿ. ಕೆಲವರಿಗೆ ಮನಸ್ಸಿರುತ್ತೆ, ಆದ್ರೆ ಕೆಲವು ಭಯಗಳು ಕಾಡ್ತಾ ಇರುತ್ತೆ ಅವರನ್ನ. ನೋಡಿ, ನನ್ನ ಸ್ನೇಹಿತರು ಅವರನ್ನು ಕರ್ಕೊಂಡು ಹೋಗ್ತೇನೆ, ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಆಗ್ತದಲ್ಲ ಅಂತ ಒಂದು ಜಾಗೃತಿ ನಾನು ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ತುಂಬಾ ಕೆಲವರದ್ದೆಲ್ಲ ಸಹಕಾರ ಸಿಕ್ಕಿದೆ. ಮತ್ತೆ ನಮ್ಮ ಮನೆಯವರು ಸಹ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ರಕ್ತದಾನ ಮಾಡೋದ್ರಲ್ಲಿ. ಹೆಂಗಸರು ಇರ್ಬೋದು, ನಮ್ಮ ಹೆಂಡತಿ, ತಂಗಿಯಂದಿರು, ಮತ್ತೆ ನನ್ನ ತಂಗಿ ಮಕ್ಕಳು, ಅವ್ರದ್ದು ಸ್ವಯಂ ಪ್ರೇರಣೆ ಸಿಗ್ತದಲ್ಲ ಸರ್, ಅವ್ರಿಗೆ ಇನ್ಸ್ಪಿರೇಷನ್ ಆಗ್ತದಲ್ಲ. ಹೌದು 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 ಸರ್, ಹೌದು ಹೌದು, ಇದೊಂದು ನನ್ನ ಅಭಿಪ್ರಾಯ. ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀರಾ, ಮುಂದುವರಿಬೇಕಿದು. ಧನ್ಯವಾದ. ಎಸ್, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಈ ರೀತಿಯ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಕೂಡ ಆಗ್ಬೇಕು. ಇದು ರೆಡ್ ಕ್ರಾಸ್ ಸಂಸ್ಥೆ ಇದೆಲ್ಲ ಸರ್, ಇದು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ರಕ್ತದಾನ ಶಿಬಿರಗಳನ್ನೆಲ್ಲ ಆಯೋಜನೆ ಮಾಡುವಂಥದ್ದು, ಜಾಗೃತಿ ಮಾಡುವಂಥದ್ದು, ಮತ್ತೆ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪೂರೈಸುವಂಥದ್ದು, 24 ಗಂಟೆ ಒಳಗೆ ಸೇವೆಯನ್ನು ಕೊಡ್ತಾರೆ. ಕುಂದಾಪುರದಲ್ಲಿ ಒಂದು ರೆಡ್ ಕ್ರಾಸ್ ರಕ್ತ ನಿಧಿ ಕೇಂದ್ರ ಇದೆ. ಅಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಅಕಸ್ಮಾತ್ ರಕ್ತ ಬೇಕಾದ್ರೆ ಅಲ್ಲಿ ಒದಗಿಸುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಎಸ್, ಇದರ ಕುರಿತಾಗಿ ಇನ್ನಷ್ಟು ಕೂಡ ಚರ್ಚೆಯನ್ನು ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ. ಎಸ್, ಈಗಾಗಲೇ ಹೇಳಿದ ಹಾಗೆ ರಕ್ತದಾನದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಇನ್ನು ಕೆಲವರು ರಕ್ತದಾನವನ್ನ ಮಾಡೋದಕ್ಕೆ ಮನಸ್ಸಿರುತ್ತೆ, ಆದರೆ ಕೆಲವು ಭಯಗಳು ಇವರಿಗೆ ಅಡೆತಡೆಯನ್ನ ಉಂಟು ಮಾಡುತ್ತೆ. ಸೊ ಈ ಊಹಾಪೋಹಗಳನ್ನೆಲ್ಲ ಮರೆತು ರಕ್ತದಾನಕ್ಕಿಂತ ಉತ್ತಮವಾದ ದಾನ ಬೇರೆ ಯಾವುದಿಲ್ಲ ಅಂತ ಅರಿತುಕೊಂಡ್ರೆ ನಾವು ಮಾಡುವಂಥ ಒಂದು ಕೆಲಸದಲ್ಲಿ ನಮಗೆ ಸಕಾರತೆ ಸಿಗುತ್ತೆ ಅನ್ನುವಂಥ ಒಂದು ಮಾತನ್ನ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ರಕ್ತದಾನಿಗಳ ದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು
ರಕ್ತದಾನಿಗಳ ಕುರಿತಾಗಿ ಹಾಗೆ ರಕ್ತದಾನದ ಕುರಿತಾಗಿ ಸಾಕಷ್ಟು ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ಸಾಕಷ್ಟು ಕಡೆಗಳಲ್ಲಿ ಅಪಘಾತ ಆದಂಥ ಸಂದರ್ಭದಲ್ಲಾಗಿರ್ಬೋದು, ಇದಕ್ಕೆ ಪೂರೈಕೆಯಾಗುವಂಥ ರಕ್ತದ ಮಹತ್ವ ಮುಖ್ಯವಾಗಿರುತ್ತೆ. ಸೊ ಎಲ್ಲರೂ ಕೂಡ ಆದಷ್ಟು ಮುಂದೆ ಬರಬೇಕು, ರಕ್ತದಾನವನ್ನು ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಅಥವಾ ಒಂದು ಸಂದೇಶವನ್ನು ನಮ್ಮ ಅತಿಥಿಗಳು ಕರೆ ಮಾಡಿದಂಥ ವೀಕ್ಷಕರು ನೀಡ್ತಾ ಇದ್ದರು. ಇದರ ಕುರಿತಾಗಿ ಚರ್ಚೆ ಮುಂದುವರಿಯುತ್ತೆ. ನೀವು ಕೂಡ ಕರೆ ಮಾಡುವ ಮೂಲಕ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಬಹುದು. ಈಗಾಗಲೇ ಹೇಳಿದ ಹಾಗೆ ರಾಘವೇಂದ್ರ ಪ್ರಭು ಅವರು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ರಕ್ತದಾನ ದಾನಿಗಳು ಮಾಡ್ತಾರೆ ಅಥವಾ ಕೆಲವು ಶಿಬಿರಗಳಲ್ಲಿ ಮಾಡ್ತಾರೆ. ಸೊ ಈಗಾಗಲೇ ಒಬ್ಬ ಕರೆ ಮಾಡಿದ ವೀಕ್ಷಕರು ಕೂಡ ಹೇಳಿದ್ರು, ರೆಡ್ ಕ್ರಾಸ್ ಅನ್ನುವಂಥ ಸಂಸ್ಥೆಯ ಮುಖಾಂತರವಾಗಿ ರಕ್ತದಾನವನ್ನ ಮಾಡ್ತಾ ಇದ್ದೀನಿ. ಏನಿದು ರೆಡ್ ಕ್ರಾಸ್ ಸಂಸ್ಥೆ, ಏನಿದರ ಮಹತ್ವ? ರೆಡ್ ಕ್ರಾಸ್ ಅಂದರೆ ಹೇಳಿದರೆ ಅದೊಂದು ನಿಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಅದು. ಆ್ಯಕ್ಚುಲಿ ಅದು ಭಾರತದಲ್ಲಿ ಅದರ ಇಡೀ ಇಂಡಿಯಾದಲ್ಲಿ ಅದರ ಮುಖ್ಯಸ್ಥರು ರಾಷ್ಟ್ರಪತಿಗಳು, ಹಾಗೆ ರಾಜ್ಯದ ಮುಖ್ಯಸ್ಥರು ರಾಜ್ಯಪಾಲರು. ನಮ್ಮ ಜಿಲ್ಲೆಗೆ ಅದಕ್ಕೆ ಅಧ್ಯಕ್ಷರು ನಮ್ಮ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳು ಇರ್ತಾರೆ. ಅದಕ್ಕೆ ಚೇರ್ಮನ್ ಅಂತ ಇನ್ನೊಬ್ಬರು ಬೇರೆ ಇರ್ತಾರೆ. ನಮ್ಮ ಡಾಕ್ಟರ್ ಉಮೇಶ್ ಪ್ರಭು ಅಂತ ನಮ್ಮ ಉಡುಪಿ ಚೇರ್ಮನ್ ಆಗಿದ್ದಾರೆ. ಅವರು ಏನಂದರೆ ಮುಖ್ಯವಾದ ಉದ್ದೇಶ ಅಂದರೆ ಹೇಳಿದರೆ ರಕ್ತದಾನಿಗಳ ಬಗ್ಗೆ, ರಕ್ತದಾನದ ಬಗ್ಗೆ ಅರಿವು ಮೂಡಿಸುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಟ್ರೈನಿಂಗ್ ಕೊಡ್ತಾರೆ ಅವರು. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಅವ್ರದ್ದು ಸ್ಪೆಷಾಲಿಟಿ ಇದೆ. ಈಗ ಯಾವುದೊಂದು ಸುನಾಮಿ ಆಗ್ಬೋದು ಅಥವಾ ಅರ್ಥಕ್ವೇಕ್ ಆಗಿರ್ಬೋದು ಅಥವಾ ಪ್ರಾಕೃತಿಕ ವಿಕೋಪ ಆದಾಗ ಜನರನ್ನು ಹೇಗೆ ಸುರಕ್ಷಿತ ಮಾಡ್ಬೋದು. ಈಗ ಗುಜರಾತ್ ಭೂಕಂಪ ಆಗಿರ್ಬೋದು ಅಥವಾ ಮೊನ್ನೆ ಒರಿಸ್ಸಾದಲ್ಲಿ ನಡೆದಂಥ ಸುನಾಮಿ, ಇದು ಚಂಡಮಾರುತ ಇರ್ಬೋದು. ಇದಕ್ಕೆ ಸಂದರ್ಭದಲ್ಲಿ ಅವರದೊಂದು ಟೀಮ್ ಇದೆ. ಆ ಟೀಮ್ನವ್ರು ಹೋಗಿ ಅಲ್ಲಿನ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥದ್ದು ಇದೆಲ್ಲ ಕೆಲಸ ಮಾಡ್ತಾರೆ. ಇದೊಂದು ಇದಕ್ಕೆ ಸರ್ಕಾರದ ಅನುದಾನ ಇದೆ ಮತ್ತು ಅದಕ್ಕೆ ಪ್ರೈವೇಟ್ನವರು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾರೆ. ಮುಖ್ಯವಾಗಿ ಇದು ಮುಖ್ಯ ಉದ್ದೇಶ ಏನಂದರೆ ಅದಕ್ಕೆ ಯೂತ್ ರೆಡ್ ಕ್ರಾಸ್ ಅಂತ ಅದು ಸಪ್ರೇಟ್ ಒಂದು ವಿಂಗ್ ಇದೆ. ಅವರೇನು ಮಾಡ್ತಾರೆ, ಎಲ್ಲ ಕಾಲೇಜುಗಳಿಗೆ ಶಾಲೆಗಳಿಗೆ ಹೋಗಿ ಅಲ್ಲಿನ ಕ್ಯಾಂಪ್ಗಳ ಆಯೋಜನೆ ಮಾಡ್ತಾರೆ. ಇನ್ನೊಂದು ಅವರು ರಕ್ತ ವರ್ಗೀಕರಣ ಶಿಬಿರ ಅಂತ ಮಾಡ್ತಾರೆ. ರಕ್ತದಾನ ಅಲ್ಲ ಅಥವಾ ಇದು ಶಿಬಿರ ಅಲ್ಲ, ರಕ್ತ ವರ್ಗೀಕರಣ ಅಂದರೆ ಅವರಿಗೆ ಹೆಚ್ಚಿನ ಮಕ್ಕಳಿಗೆ ನಮ್ಮದು ಬ್ಲಡ್ ಗ್ರೂಪ್ ಯಾವುದಂತ ಗೊತ್ತಿರೋದಿಲ್ಲ ಅವರಿಗೆ. ಆ ಬ್ಲಡ್ ಗ್ರೂಪನ್ನು ಚೆಕ್ ಮಾಡುವಂಥ ಶಿಬಿರ ಮಾಡ್ತಾರೆ. ಇದನ್ನು ಅವ್ರಿಗೆ ಭಾರಿ ಖುಷಿ. ಅವರೊಂದು ಚೀಟಿ ಕೊಡ್ತಾರೆ, ನನ್ನ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್ ಆದರೆ ಅವ್ರಿಗೆ ಭಾರಿ ಖುಷಿ ಆಗುತ್ತೆ. ಅವ್ರಿಗೆ ಲೈಫ್ ಟೈಮ್ ಅವ್ರದ್ದು ಚೇಂಜ್ ಆಗೋದಿಲ್ಲ. ಒಬ್ಬರಿಗೆ ಬ್ಲಡ್ ಗ್ರೂಪ್ ಅಂತ ಹೇಳಿದರೆ ಅದು ಲೈಫ್ ಟೈಮ್ ಅದು. ಈ ರೀತಿ ಅವರ ಕೆಲಸವನ್ನು ಕೂಡ ಮಾಡ್ತಾರೆ. ನಿಜವಾಗಿ ಅವರದ್ದು ಕೂಡ ತುಂಬ ಪಾತ್ರ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಈ ರಕ್ತದಾನಿಗಳನ್ನು ಗೌರವಿಸುವ ಕೆಲಸವನ್ನು ಮಾಡ್ತಾರೆ. ವರ್ಷ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂತ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಯಾವ ಊರಲ್ಲಿ ಅತಿ ಹೆಚ್ಚು ರಕ್ತದಾನಿ ಮಾಡಿದವರನ್ನು ಗುರುತಿಸಿ ಅವರನ್ನು ಇವತ್ತಿನ ಕಾರ್ಯಕ್ರಮ ಮಾಡಿ ಅವರು ಸನ್ಮಾನ ಮಾಡಿದ್ದಾರೆ. ಹೋದ ವರ್ಷ ನನಗೆ ಮತ್ತು ಕರ್ವಾಲಿಗೆ ಅವರು ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಅಂಥದ್ದೆಲ್ಲ ಕೆಲಸ ಮಾಡ್ತಾರೆ. ಅಂದ್ರೆ ನೀವು ರಕ್ತದಾನ ಮಾಡುವಂಥದ್ದು ಅವರ ಅಡಿಯಲ್ಲಿ ಬರುತ್ತೆ, ಅಂದ್ರೆ ರೆಡ್ ಕ್ರಾಸ್ ಕೆಳಗಡೆ ಬರುತ್ತಾ ನೀವು ರಕ್ತದಾನ? ಅಲ್ಲ, ಈಗ ನಾವು KMC ಮಾಡ್ಬೋದು, ಬೇರೆ ಬೇರೆ ಮಾಡ್ಬೋದು. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡಬೇಕು. ದಾಖಲೆ ಅಂದರೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆ ಸರ್ಟಿಫಿಕೇಟ್ ಕಾಪಿಯನ್ನು ಅವ್ರಿಗೆ ಕೊಡಬೇಕು, ನಾವು ಇಷ್ಟು ಸಲ ಮಾಡಿದ್ದೇವೆ ಅಂತ. ಅದರದ್ದು ಸ್ವಲ್ಪ ನೆರಳಚ್ಚು ಪ್ರತಿಯನ್ನು ಒಟ್ಟು ಮಾಡಿ ಅವ್ರಿಗೆ ಕೊಡಬೇಕು ಅವರಿಗೆ. ಅವ್ರಿಗೆ ಗೊತ್ತಿಲ್ಲ, ಬಾಯಿ ಮಾತಲ್ಲಿ ಆಗುದಿಲ್ಲ. ಯಾರು ಹೇಳ್ಬೋದು ನಾನು ಇಷ್ಟು ಸಲ ಮಾಡಿದ್ದೇನೆ ಅಷ್ಟು ಸಲ. ಅದಕ್ಕೆ ತಕ್ಕ ಒಂದು ದಾಖಲೆಗಳು ಅಥವಾ ಅದಕ್ಕೆ ತಕ್ಕ ಒಂದು ಅಂದ್ರೆ ನಮಗೆ ಒಂದು ಪ್ರಮಾಣ ಪತ್ರ ಅಂತ ಕೊಡ್ತಾರೆ, ರಕ್ತದಾನ ಮಾಡಿದ್ದಾರೆ ಅಂತ ಹೇಳಿ. ನಾವು ಫಲಾಪೇಕ್ಷೆ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಕ್ಕೆ ಒಂದು ಅಭಿನಂದನಾ ಪತ್ರ ಅಂತ ಕೊಡ್ತಾರೆ. ಅದೇ ನಮಗೆ ಅದರಲ್ಲಿ ಒಂದು ಡೇಟ್ ನಮೂದಿರ್ತದೆ ಇರ್ತದೆ, ಮತ್ತೆ ಯಾವ ಆಸ್ಪತ್ರೆಯಿಂದ ರಕ್ತದಾನ ಶಿಬಿರ ಆಯೋಜನೆ ಆಗಿತ್ತಂತ ನಮೂದಿರ್ತದೆ. ಹಾಗೆ ಸೊ ಅಲ್ಲಲ್ಲಿ ಮಹತ್ತರವಾದ ಶಿಬಿರಗಳನ್ನಲ್ಲಿ ಅವರು ಆಯೋಜನೆ ಮಾಡ್ತಾ ಇರ್ತಾರೆ ಅಂತ ಮಾತುಗಳು ಕೂಡ. ಓಕೆ, ಇನ್ನು ವಿಚಾರ ಏನಪ್ಪಾ ಅಂದ್ರೆ, ಈಗ ರಕ್ತ ನೀವು ದಾನ ಮಾಡ್ತೀರಾ ಅಥವಾ ಅದಕ್ಕೆ ಇಷ್ಟು ದಿನ ಅಂತ ಅವಧಿ ಇರುತ್ತೆ, ಒಂದು 40 ದಿನ. ಅಕಸ್ಮಾತ್ ಆಗಿ ಇದು ಉಪಯೋಗ ಆಗ್ಲಿಲ್ಲ, ರಕ್ತ ಉಪಯೋಗ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ರಕ್ತವನ್ನ ಡಿಸ್ಪೆನ್ಸ್ ಮಾಡ್ತಾರಾ? ಅದು ಹಾಗೆ ಉಳಿದ್ರೆ ಹಾಗೆ ಮಾಡ್ಬೇಕಾಗ್ತದೆ. ಈಗ ರಕ್ತದ ಕೊರತೆ ಜಾಸ್ತಿ ಇದ್ದ ಕಾರಣ ಈ ನಮ್ಮ ರಕ್ತ ನಿಧಿಯಲ್ಲಿ ಅಭಾವ ಆಗ್ತದೆ. ಯಾವಾಗ ನೋಡಿದ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆ ರಕ್ತ ಇರುವುದಿಲ್ಲ ಅಂತ ಹೇಳಿದ್ರೆ ಈಗ ಈ ಹೆರಿಗೆ ಸಂದರ್ಭದಲ್ಲಿ ಅದು ತುಂಬಾ ರಕ್ತ ಬೇಕು ಕ್ಯಾನ್ಸರ್ ರೋಗಿಗಳಿಗೆ. ಆವಾಗ ಅಲ್ಲಿ ಎಷ್ಟು ರಕ್ತ ನಾವು ದಾನ ಮಾಡಿದ್ರು ಪೂರೈಸುವುದಿಲ್ಲ. ಹಾಗೆ ಹಾಳಾಗುವ ಸಂದರ್ಭ ಭಾರಿ ಕಡಿಮೆ ಅಂತ ಹೇಳ್ಬೋದು. ಆದ್ರೆ ಅವಧಿ ಮೀರಿದ ರಕ್ತವನ್ನು ಚೆಲ್ಲಬೇಕಾಗ್ತದೆ, ಅದು ಬಾಳಿಕೆ ಬರುವುದಿಲ್ಲ. ಯಾಕಂದ್ರೆ ಈಗ ನೀವು ರಕ್ತದಾನವನ್ನ ಮಾಡ್ತೀರಾ, ಸೊ ಹೀಗೆ ರಕ್ತದ ಒಂದು ಲಭ್ಯತೆ ಇದೆ. ಆದರೆ ಅಕಸ್ಮಾತ್ ಆಗಿ ರಕ್ತದಾನಿಗಳ ಕೊರತೆ ಇದೆ. ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಅಂದ್ರೆ ಸರ್ಕಾರದ ಕಡೆಯಿಂದ ಈ ರೀತಿ ಪ್ರೊಫೆಷನಲ್ ಆಗಿ ರಕ್ತದಾನ ಮಾಡುವವರ ಮುಖಾಂತರವಾಗಿ ರಕ್ತವನ್ನೇನಾದ್ರೂ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರಾ? ಮತ್ತೆ ಈ ರಕ್ತ ನಿಧಿ ಕೇಂದ್ರದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಂಚಿನ ವರ್ಷ ಯಾರು ರಕ್ತದಾನ ಶಿಬಿರ ಆಯೋಜನೆ ಮಾಡಿ ಅವರಿಗೊಂದು ಕರೆ ಮಾಡ್ತಾರೆ, ನೋಡಿ ಈ ಸಲ ಏನಾದ್ರು ಮಾಡಿ ರಕ್ತದ ಕೊರತೆ ಇದೆ, ಅವ್ರು ಅವರಿಗೆ ಸ್ವಲ್ಪ ಹೇಳಿ ಅವರಿಗೊಂದು ರಕ್ತದಾನ ಶಿಬಿರ ಮಾಡುವಂತದ್ದು ಹಾಗೆ ಮಾಡ್ತಾರೆ. ಮತ್ತೆ ಈ ಸುಡು ಬಿಸಿಲಿನ ಕಾಲದಲ್ಲಿ ಸ್ವಲ್ಪ ರಕ್ತದಾನ ಕ್ಯಾಂಪ್ ಆಗುದು ಕಡಿಮೆ, ಅಂದ್ರೆ ದಾನಿಗಳು ಬರುದಿಲ್ಲ. ಆಗ ಸ್ವಲ್ಪ ನಿಶಕ್ತಿ ಮತ್ತು ಕೆಲಸ ಕಾರ್ಯ ಅದು ಇದು ಒತ್ತಡ ಇರ್ತದೆ. ಈ ಮಳೆಗಾಲ ಸಂದರ್ಭದಲ್ಲಿ ಸ್ವಲ್ಪ ವಾತಾವರಣ ಒಳ್ಳೆದಿರ್ತದೆ ಮತ್ತು ಮೀನುಗಾರಿಕೆಗೆ ರಜೆ ಇರ್ತದೆ. ಈ ಮಲ್ಪೆ ಪ್ರಾಂತ್ಯ ಕರಾವಳಿ ಭಾಗದಲ್ಲಿ ಸ್ವಲ್ಪ ರಕ್ತದಾನಿಗಳು ಜಾಸ್ತಿ, ಅವರು ಸ್ವಲ್ಪ ಆರೋಗ್ಯದಲ್ಲಿ ಒಳ್ಳೆದಿರ್ತಾರೆ ಮತ್ತೆ ಅವರಿಗೆ ಬಿಡುವಿರ್ತದೆ ಮೀನುಗಾರಿಕೆಯಲ್ಲಿ. ಈ ಸಂದರ್ಭದಲ್ಲಿ ಸ್ವಲ್ಪ ರಕ್ತದಾನ
ಶಿಬಿರಗಳು ಮಳೆಗಾಲದಲ್ಲಿ ಆಗುವುದು ಜಾಸ್ತಿ ಅಂತ ಹೇಳ್ಬೋದು. ಮತ್ತು ಮಳೆಗಾಲದಲ್ಲಿ ಕೆಲವು ಕಾಯಿಲೆಗಳು ಬರೋದು ಜಾಸ್ತಿ, ಹೌದು 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 ಹೌದು. ಅದಕ್ಕೆ ಸ್ವಲ್ಪ ಹೊಂದಾಣಿಕೆ ಆಗಿ ಹೋಗ್ತದೆ ಅಂತ ಹೇಳಿ. ಯಾಕಂದ್ರೆ ಇಷ್ಟು ಜನ ರಕ್ತದಾನವನ್ನ ಮಾಡ್ತಾರೆ ನಿರಂತರವಾಗಿ. ನಾವು ವಾರಪತ್ರಿಕೆಗಳಲ್ಲಿ ಅಥವಾ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ, ಸಾಕಷ್ಟು ಜನ ಶಿಬಿರಗಳನ್ನ ಆಯೋಜನೆ ಮಾಡ್ತಾರೆ, ಆದ್ರೂ ಕೂಡ ರಕ್ತದ ಕೊರತೆ ಅನ್ನುವಂಥದ್ದು ಇದೆ. ಒಂದು ಮಾಹಿತಿ ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರೋಷನ್ ಅಂತ, ಮಂಗಳೂರಿಂದ. ಎಸ್, ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ ಸರ್, ಇದರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ರಕ್ತದಾನ ಶ್ರೇಷ್ಠವಾದ ದಾನ ಅಂತಾರೆ. ನಾವು ಕೂಡ ರಕ್ತದಾನ ಮಾಡ್ತಾ ಇದೀವಿ. ರಕ್ತದಾನ ಜೊತೆಗೆ ರಕ್ತದಾನ ಮಾಡುವವರ ಸಂಖ್ಯೆ ಈಗ ಹೆಚ್ಚಾಗ್ತಾ ಇದೆ. ಇದು ತುಂಬಾ ಸಂತೋಷವಾದ ವಿಷಯ. ಅದ್ರ ಜೊತೆ ಅಂಗಾಂಗ ದಾನ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರೂ ಕಣ್ಣು, ಹೃದಯ ಎಲ್ಲವನ್ನು ಡೊನೇಟ್ ಮಾಡಿ ಇನ್ನೊಬ್ಬರಿಗೆ ಬದುಕಾಗ್ಬೇಕು ಅಂತ ನನ್ನ ಅಭಿಪ್ರಾಯ. ಎಸ್, ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದೀರಿ ಸರ್. ಈಗ ತುಂಬಾ ಜನ ಯುವಕರು ಕೂಡ ಮುಂದೆ ಬರ್ತಾ ಇದ್ದಾರೆ, ರಕ್ತದಾನವನ್ನ ಮಾಡಬೇಕು. ಹಿಂದಿನ ಕಾಲದಲ್ಲಿ ಇದ್ದಂತಹ ಕೆಲವು ಕಟ್ಟುಪಾಡುಗಳಿಗೆ ಇತಿಶ್ರೀಯನ್ನ ಹಾಡಿ ತುಂಬಾ ಜನ ಮುಂದೆ ಬರ್ತಾ ಇದ್ದಾರೆ, ರಕ್ತವನ್ನ ಕೊಡಬೇಕು, ರಕ್ತದಾನಿಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ? ಯುವ ಜನರಲ್ಲಿ ಎಷ್ಟರ ಮಟ್ಟಿಗೆ ಇದರ ಕುರಿತಾಗಿ ಅರಿವು ಮೂಡಬೇಕು ಸರ್? ಇದು ಉತ್ತಮ. ಆದ್ರೆ ಕಾಲೇಜಿನಿಂದಲೇ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಕೆಲವರಲ್ಲಿ ಅಭಿಪ್ರಾಯವಿದೆ, ಅಂದ್ರೆ ರಕ್ತ ಕೊಟ್ರೆ ರಕ್ತದಿಂದ ನಿಶಕ್ತಿ ಆಗುತ್ತೆ, ಮತ್ತೆ ರಕ್ತದಿಂದ ಕಣ್ಣು ಒಂಥರ ಮಂಜು ಆಗ್ತದೆ ಅಂತ. ಇದೆಲ್ಲ ಸುಮ್ಮನೆ ಅದು ಜನರನ್ನು ಮಾಡೋದು. ಮೊದಲ ಸಲ ರಕ್ತ ಕೊಟ್ಟಾಗ ಒಂದು ನಿಶಕ್ತಿ ಆಗುತ್ತೆ, ನಂತರ ಸರಿಯಾಗುತ್ತೆ. ಎಸ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಹೀಗಾಗಿ ನಾವು ಮಾತನಾಡ್ತಾ ಇದ್ವಿ, ಜನರಲ್ಲಿ ಒಂದು ರೀತಿಯ ಅರಿವು ಮೂಡಬೇಕು. ಯಾಕಂದ್ರೆ ಈಗಿನ ಯುವಕರು, ವಿದ್ಯಾರ್ಥಿಗಳು ತುಂಬಾ ಜನ ಮುಂದೆ ಬರ್ತಾರೆ. ನಾವು ನೋಡಿದ ಹಾಗೆ ಕೆಲವು ಸರ್ಕಾರಿ ಕಾಲೇಜುಗಳಲ್ಲಿ ಇದರ ಕುರಿತಾಗಿ ಮಕ್ಕಳಿಗೆ ಒತ್ತಡವನ್ನು ಹಾಕ್ತಾರೆ, ಅಂದ್ರೆ ಪ್ರೇರಣೆಯನ್ನ ನೀಡ್ತಾರೆ, ರಕ್ತದಾನವನ್ನ ಮಾಡಿ ಅಥವಾ ರಕ್ತದಾನ ಅನ್ನುವಂಥದ್ದು ಶ್ರೇಷ್ಠ ದಾನ ಅಂತ ನಿಟ್ಟಿನಲ್ಲಿ. ಇನ್ನು ಕೆಲವು ಕಡೆಗಳಲ್ಲಿ ಕೆಲವರಿಗೆ ಅರಿವೇ ಇರೋದಿಲ್ಲ ರಕ್ತದಾನದ ಮಹತ್ವ ಏನು, ಎಷ್ಟರ ಮಟ್ಟಿಗೆ ಇದು ಉಪಯೋಗ ಆಗುತ್ತೆ. ಯಾಕಂದ್ರೆ ಈಗ ಆಧುನಿಕ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಒಂದು ಶಾಲೆಯಲ್ಲಿ ಅಥವಾ ಕಾಲೇಜುಗಳಲ್ಲಿ ಎಷ್ಟರ ಮಟ್ಟಿನ ಅರಿವನ್ನ ಮೂಡಿಸಬೇಕಾಗಿರುವಂಥ ವಿಚಾರ ಇದೆ. ಈ ಪಠ್ಯಕ್ರಮದಲ್ಲಿ ಸಹ ಇದು ರಕ್ತದಾನದ ಬಗ್ಗೆ ಒಂದು ಪಾಠವನ್ನು ಅಳವಡಿಸಬೇಕಾಗ್ತದೆ ನಮ್ಮ ಶಿಕ್ಷಣ ಇಲಾಖೆಯವರು. ಆಗ ಒಂದು ಮಕ್ಕಳಿಗೆ ಅರಿವು ಮೂಡುತ್ತದೆ. ಅಲ್ಲಿ ಶಾಲಾ ದಿನಗಳಲ್ಲಿ ಒಂದು ರಕ್ತದಾನದ ಬಗ್ಗೆ ಅರಿವು ಮೂಡಿದರೆ ಮತ್ತು ಒಂದು ಒಳ್ಳೆದಾಗ್ತದೆ. ಮತ್ತೆ ಮನೆಯಲ್ಲಿ ಸಹ ಅವರಿಗೆ ಸ್ವಲ್ಪ ಇದು ಬರಬೇಕು, ರಕ್ತದಾನದಿಂದ ಒಳ್ಳೆದು, ಏನು ತೊಂದರೆ ಇಲ್ಲ ಅಂತೇಳಿ ಅವರಿಗೂ ಸಹ, ಮನೆಯವರಿಗೂ ಸಹ ಅರಿವು ಮೂಡಿಸಬೇಕಾಗ್ತದೆ. ಎಷ್ಟೋ ರಕ್ತದಾನಿಗಳು ಇದ್ದಾರೆ ಈಗ, ಅವರ ಮನೆಯಲ್ಲಿ ಗೊತ್ತಿಲ್ಲದೆ ರಕ್ತದಾನ ಮಾಡ್ತಾರೆ, ಹೆದರ್ಕೊಂಡು ಮನೆಯಲ್ಲಿ ಏನು ಹೇಳ್ತಾ ಇದ್ದಾರೋ, ಭ್ರಮೆ ಇರುತ್ತೆ, ಏನೋ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಅಂತೇಳಿ. ವೈದ್ಯಶಾಸ್ತ್ರ ಪ್ರಕಾರ ನಿರಂತರ ರಕ್ತದಾನ ಮಾಡಿದವನಿಗೆ ಹೃದಯಾಘಾತ, ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದಿಲ್ಲ ಅಂತ ವೈದ್ಯಶಾಸ್ತ್ರ ಹೇಳ್ತಾ ಉಂಟು. ಅಂದ್ರೆ ಹೃದಯಾಘಾತವನ್ನ ಕೊಡುತ್ತದೆ, ಕಡಿಮೆ ಆಗ್ತದೆ. ಅಂದ್ರೆ ದಾನಿಗೂ ಸಹ ಒಳ್ಳೆದುಂಟು, ದಾನಿಗೂ ಯಾವುದು ಅಪಾಯ ಇಲ್ಲ. ಅಂದ್ರೆ ಅವರು ವೈದ್ಯಶಾಸ್ತ್ರ ಕ್ರಮಬದ್ಧವಾಗಿ ರಕ್ತದಾನ ಮಾಡ್ತಾ ಇದ್ರೆ ದಾನಿ, ಅವನಿಗೆ ಯಾವುದು ರೋಗ ಸಹ ಹತ್ತಿರ ಸುಳಿಯುವುದಿಲ್ಲ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ರಕ್ತದಾನಿಗಳ ದಿನಾಚರಣೆ ಇವತ್ತು. ರಕ್ತದಾನ ಅನ್ನುವಂಥದ್ದು ಒಂದು ಶ್ರೇಷ್ಠ ದಾನ ಅಂತ ಹೇಳ್ತಾರೆ, ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಏನಿಲ್ಲ ಸರ್, ಇದು ನೀವು ಹೇಳಿದಕ್ಕೆ ಇವರು ತಾರನಾಥ ಮೇಸ್ಟರ್ ಇದ್ದಾರೆ. ಹೌದು ಹೌದು ಹೌದು, ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಲೋ, ಹೌದು ಸರ್, ಹೌದು ಹೌದು. ಇಬ್ಬರು ಅತಿಥಿಗಳು ಕೂಡ ಸಾಕಷ್ಟು ಬಾರಿ ರಕ್ತದಾನವನ್ನ ಮಾಡಿದ್ದಾರೆ. ಹೌದು, ನೀವು ಹೇಳಿದಾಗೆ ಈಗಿನ ಯುವಕರು ಈ ಬ್ಲಡ್ ಬ್ಯಾಂಕ್ ಹೋಗಿ ಬ್ಲಡ್ ಕೊಟ್ರೆ ಒಳ್ಳೇದು. ಹೇಳಿ ಸರ್, ಹೇಳಿ. ಯಾಕಂದ್ರೆ ತುಂಬಾ ಗ್ರಾಮಗಳಲ್ಲೂ ಕೂಡ ಈಗ ರಕ್ತದಾನದ ಶಿಬಿರಗಳಾಗ್ತಾ ಇದೆ, ಇದರ ಕುರಿತಾಗಿ ಏನ್ ಹೇಳ್ತೀರಾ? ತುಂಬಾ ಯುವಕರು ಕೂಡ ಮುಂದೆ ಬರ್ತಾ ಇದ್ದಾರೆ. ಅಲ್ವಾ, ಶಿಬಿರದ ಬಗ್ಗೆ ನಂಗೆ ಅನುಭವ ಇಲ್ಲ. ನಾನು ಹಾಗೆ ಡೈರೆಕ್ಟ್ ಆಗಿ ಕೊಡ್ತೇನೆ ಮಣಿಪಾಲಕ್ಕೆ. ಯಾರಿಗೆ ಅಗತ್ಯ ಉಂಟು ಅವ್ರಿಗೆ ಕೊಡ್ತೇನೆ. ಎಸ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲೂ ಸಹ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು. ರಕ್ತಕ್ಕೆ ಧರ್ಮ ಭೇದ ಇಲ್ಲ ನೋಡಿ ಸರ್. ಹೌದು ಹೌದು ಹೌದು. ಈಗ ಧರ್ಮ ಭೇದ ಇಲ್ಲದಾಗ ನಮ್ಮ ಈ ಧಾರ್ಮಿಕ ಕೇಂದ್ರಗಳಲ್ಲಿ ಸಹ ರಕ್ತದಾನ ಶಿಬಿರಗಳು, ಮಠ ಮಂದಿರಗಳಲ್ಲಿ ಒಂದು ಆಯೋಜನೆ ಮಾಡುವಂತ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು. ಆವಾಗ ಸಹ ನಮಗೆ ರಕ್ತದ ಸಮಸ್ಯೆ ಎಲ್ಲಿ ಎದುರಾಗುವುದಿಲ್ಲ. ಅಂದ್ರೆ ಪಠ್ಯ ಪುಸ್ತಕಗಳಲ್ಲೂ ವಿದ್ಯಾರ್ಥಿಗಳಲ್ಲೂ ಕೂಡ ಅರಿವನ್ನ ಮೂಡಿಸುವಂತ, ಅಂದ್ರೆ ಅವರಿಗೊಂದು ವೇದಿಕೆಯನ್ನ ಕಲ್ಪಿಸಿಕೊಳ್ಬೇಕು, ಏನಿದರ ಮಹತ್ವ, ಒಂದು ರಕ್ತದಾನದ ಒಂದು ಪ್ರಜ್ಞೆ ಮೂಡಿಸಬೇಕು.
ಆಗ ಅಚ್ಚಾದ್ರೆ ಎಲ್ಲಿ ಸಹ ಮನುಷ್ಯ ಹೆದರುದಿಲ್ಲ, ದಾನಿ ಆದವನು ಹೆದರುದಿಲ್ಲ. ನೀವು ಹೇಳಿದಾಗ ಇನ್ನೊಂದು ವಿಚಾರ ಏನಂದರೆ, ನೀವು ಹೇಳಿದ್ರಿ ಕೆಲವು ಲೆಕ್ಚರ್ಸ್ ಅವ್ರಿಗೆ ಕೂಡ ಇದರ ಬಗ್ಗೆ ಅನುಭವ ಮಾಡ್ಬೋದು. ಈಗ ನಾನು ಕಲ್ತಂತ ಕಾಲೇಜಲ್ಲಿ ಅವ್ರು ಏನು ಮಾಡ್ತಂತ ಹೇಳಿದರೆ, ಮಣಿಪಾಲಿಂದ ಕಾಲ್ ಬರ್ತಿತ್ತು ಅವರಿಗೆ, ಲೆಕ್ಚರಿಗೆ ಫೋನ್ ಬರ್ತಿತ್ತು, ಅರ್ಜೆಂಟ್ ಒಂದು 25 ಯೂನಿಟ್ ರಕ್ತ ಬೇಕಂತ. ಅವ್ರು ಏನು ಮಾಡ್ತೀವಿ ಅಂತ ಹೇಳಿದರೆ, ನಮ್ಮ ಕ್ಲಾಸಿಗೆ ಬಂದು ನೋಡಿ ಅರ್ಜೆಂಟ್ 25 ಬ್ಲಡ್ ಬೇಕಂತೆ, ಯಾರಿದ್ದೀರಿ ಯಾರಂತ. ಆಗ ನಾವೆಲ್ಲ ಉಮೇದನ್ನ ಕೈದು, ಆಗ ಅವ್ರು ಹೇಳ್ತಿದ್ರು ನಿಮಗೆ ಒಂದು ಎಕ್ಸ್ಟ್ರಾ ರಜೆ ಕೊಡ್ತೇವೆ, ನಾಳೆ ರಜೆ ಕೊಡ್ತೇವೆ, ಮತ್ತು ನಿಮಗೆ ಒಂದು ಸರ್ಟಿಫಿಕೇಟನ್ನು ಕಾಲೇಜ್ ಡೇಕಲ್ಲಿ ಕೊಡ್ತೇವೆ ಅಂತ. ಹಾಗೆಲ್ಲ ಉಮೇದು ಅಂದರೆ ಎಲ್ಲ ಈ ರೀತಿ ಮಾಡೋದ್ರ ಮೂಲಕವಾಗಿ ಅವರನ್ನು ಹುರಿದುಂಬಿಸ್ಬೋದು. ಮತ್ತು ಇನ್ನೊಂದು NSS ಮತ್ತು NCC ಇರ್ಬೋದು, ಅದು ಬಹಳ ದೊಡ್ಡ ಒಂದು ಒಳ್ಳೆ ಕೆಲಸ. ಯಾಕಂದರೆ ಅಲ್ಲಿ ಕೂಡ ಅಲ್ಲಿನ ಯುವತಿಯರಿಗೆ ಈ ಬಗ್ಗೆ ಮಾಹಿತಿ ಕೊಡೋದ್ರಿಂದ ಅವರಿಗೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಉಂಟು. ಇನ್ನೊಂದು ಇವರು ಹೇಳಿದಾಗೆ ಧಾರ್ಮಿಕ ಕೇಂದ್ರ ಇರ್ಬೋದು, ಮುಖ್ಯವಾಗಿ ನಮ್ಮ ಶಿಕ್ಷಣ ಕ್ರಮದಲ್ಲಿ ಈಗ ನಮ್ಮಲ್ಲಿ ಶಿಕ್ಷಣ ಕ್ರಮ ಏನಾಗಿದೆ ಅಂತ ಹೇಳಿದರೆ, ಬರೇ ನಾವು ಪಾಠ ಮಾತ್ರ, ನಾವು ಪಾಠದಿಂದ ಬಿಟ್ಟು ಅವನು ಹೊರಗಿನ ಸಮಾಜಕ್ಕೆ ಬಂದಾಗ ನಾನು ಮುಂದೆ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗೋದಿಲ್ಲ. BBA ಮಾಡಿರ್ಬೋದು, MBA ಮಾಡಿರ್ಬೋದು, ಬಟ್ ಯಾವುದೋ ಒಂದು ಕಂಪನಿ ಕೆಲಸ ಹೋದಾಗ ಅವರಿಗಿಂತ ಕಡಿಮೆ ಓದಿದವನಿಗೆ ಅದಕ್ಕಿಂತ ಜಾಸ್ತಿ ನಾಲೆಜ್ ಇದೆ. ತುಂಬಾ ಜನಕ್ಕೆ ನಾನು ನನ್ನದು ಅನ್ನುವಂಥದ್ದು ಬಿಟ್ಟರೆ ಇರುವುದಿಲ್ಲ. ದಾನ ಮಾಡಬೇಕು ಅಥವಾ ಇದೆಲ್ಲ ರಕ್ತಗತವಾಗಿ ಬರಬೇಕು, ಕೆಲವರಿಗೆ ಸಮಾಜ ಸೇವೆ ಮಾಡ್ಬೇಕಂತ ಇರ್ತದೆ. ಇದು ಯಾವುದೇ ಒಂದು ಬಂಡವಾಳ ಇಲ್ಲ, ಒಂದು ಸೇವೆ ಅಂತ ದೊಡ್ಡ ಮಟ್ಟದ ಸೇವೆ, ಇದು ಜೀವವನ್ನು ಉಳಿಸುವಂತ ಸೇವೆ. 1 ಯೂನಿಟ್ ರಕ್ತದಿಂದ 4 ಜೀವಗಳನ್ನು ಉಳಿಸುವಂತ ಒಂದು ಪುಣ್ಯದ ಕೆಲಸ ಇದು. ಮತ್ತು ಯಾವುದು ಬಂಡವಾಳ ಇಲ್ಲ ಇದಕ್ಕೆ. ಒಂದು ಎಲ್ಲಾದ್ರೂ ಕರೆ ಬಂದ್ರೆ ಹೋಗುದು, ಅವನನ್ನು ಮುಖದಲ್ಲಿ ನಗೆ ನೋಡ್ಬೋದು, ನಾವು ಅವನ ಜೀವವನ್ನು ಉಳಿಸುವಂತ ಶಕ್ತಿ ಇದೆ. ಮತ್ತು ದುಡ್ಡಿದ್ದವನು ನಾನು ಅದರ ಬಸ್ ಸ್ಟ್ಯಾಂಡ್ ಕಟ್ಟಬಹುದು, ಏನೇನೂ ಮಾಡಬಹುದು. ಸಮಾಜ ಸೃಷ್ಟಿ ಮಾಡೋದಕ್ಕೆ ಯಾರ ಕೈಯಿಂದ ಕೂಡ ಸಾಧ್ಯ. ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಸರ್, ಹೇಳಿ. ಇದು ಮಣಿಪಾಲ ಹಾಸ್ಪಿಟಲ್ ಅಲ್ಲಿ ಇದು ಬ್ಲಡ್ ನಾವು ಬ್ಲಡ್ ಬ್ಯಾಂಕ್ ಕೊಡ್ತೇವೆ ನಾವು. ಆದ್ರೆ ಅದು ಇವರಿಗೆ ಯಾಕೆ ಕೊಡುದಿಲ್ಲ? ಎಲ್ಲಿಗೆ ಸರ್, ಯಾರಿಗೆ? ಗಾಯಾಳುಗಳಿಗೆ, ಬೇರೆ ಚಿಕಿತ್ಸೆಗೆ. ಬೇರೆ ಚಿಕಿತ್ಸೆಗೆ ಕೊಡ್ತಾ ಇಲ್ವಾ? ಈಗ ನಾವು ಫ್ರೀ ಕೊಡ್ತಿದ್ದೇವೆ. ನೀವು ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ದೀರಾ? ಹೌದು ಹೌದು, ದಾನವನ್ನ ಮಾಡ್ತಾ ಇದ್ದೀರಾ. ಆದ್ರೆ ಅದು ರೋಗಿಗಳಿಗೆ ಪೂರೈಕೆ ಆಗ್ತಾ ಇಲ್ವಾ? ಅವರು ಮೌಲ್ಯ ಕೇಳ್ತಾರಂತ ಹೇಳುದ ಸರ್. ಇಲ್ಲ, ಅದು ಪೂರೈಕೆ ಆಗ್ಬೇಕಲ್ಲ. ಅಂದ್ರೆ ಉಚಿತವಾಗಿ ಪೂರೈಕೆ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಏನಾದ್ರು ಹೇಳ್ತಾ ಇದ್ದೀರಾ? ಸಾರ್ವಜನಿಕರಿಗೆ ಉಚಿತವಾಗಿ ಕೊಡ್ಬೇಕು. ಅದೇ ಆಗ ಇದು ಪ್ರಶ್ನೆ ಬಂತು ಸರ್. ಈಗ ಅಂತ ಹೇಳಿದ್ರೆ ನಾವು ಕೊಟ್ಟ ರಕ್ತವನ್ನು ಅವರಲ್ಲಿ ಕೆಲವೆಲ್ಲ ಪ್ರಕ್ರಿಯೆ ಎಲ್ಲ ಉಂಟು, ಅದು ರಕ್ಷಣೆ ಮಾಡಿ ಇಡುವಂತದ್ದು ಮತ್ತೆ ಅದಕ್ಕೆ ಶುದ್ಧೀಕರಣ ಮಾಡುವಂತದ್ದು ಎಲ್ಲ ಇದೆ. ಈಗ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದು ಸರ್, ಹೌದು, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೂ ಮಣಿಪಾಲ ಹಾಸ್ಪಿಟಲ್ಗೆ ನಾವು ಬ್ಲಡ್ ಕೊಟ್ಟಾಗ ಇವರಿಗೆ ಕೊಡ್ತಿಲ್ಲ. ಗಾಯಾಳುಗಳಿಗ ಅಲ್ಲ, ಅವರು ಒದಗಿಸ್ತಾರೆ ಸರ್, ಅದು ಶುಲ್ಕ ಹಾಕ್ತಾರೆ ಅವರು. ಅದೇ ಅದೇ ನಾವು ಈಗ ಅದೇ ಮಾತಾಡ್ತಾ ಇರೋದು. ಈಗ ನಾವು ರಕ್ತದಾನ ಮಾಡ್ತೇವೆ. ರಕ್ತದಾನ ಮಾಡಿದ ಕೂಡಲೇ ಅಲ್ಲಿ ರಕ್ತನಿಧಿ ಕೇಂದ್ರದಲ್ಲಿ ಆ ರಕ್ತವನ್ನು ಅಲ್ಲಿ ರಕ್ಷಣೆ ಮಾಡಿ ಇಡ್ತಾರೆ. ಅದಕ್ಕೆ ಕೆಲವೆಲ್ಲ ಪ್ರಕ್ರಿಯೆ ಎಲ್ಲ ಉಂಟು, ಅದಕ್ಕೆಲ್ಲ ಲ್ಯಾಬೊರೇಟರಿಯಲ್ಲಿ ಚೆಕಿಂಗ್ ಇದೆಲ್ಲ ಇದೆ. ಅದು 40 ದಿನವರೆಗೆ ಒಂದು ರಕ್ತದ ಬಾಳಿಕೆ ಇರ್ತದೆ. 1 ಯೂನಿಟಿನ ರಕ್ತದ ಬಾಳಿಕೆ, ನಾವು ಕೊಟ್ಟಂತ ದಾನದ ರಕ್ತದ ಬಾಳಿಕೆ 40 ದಿವಸವರೆಗೆ ಇರ್ತದೆ. ಅಷ್ಟುವರೆಗೆ ಅವರು ಸಂರಕ್ಷಣೆ ಮಾಡಿ ಇಡಬೇಕಾಗ್ತದೆ. ಆ ಸಂರಕ್ಷಣೆಯ ವೆಚ್ಚವನ್ನು ಯಾರು ರಕ್ತವಲ್ಲಿ ತಗೊಳ್ತಾರೆ ನೋಡಿ, ಅಲ್ಲಿ ಯೂನಿಟ್ ಲೆಕ್ಕದಲ್ಲಿ, ಅದು ಶುಲ್ಕವನ್ನು ನಮ್ಮ ಮೇಲೆ ಹಾಕ್ತಾರೆ ಅವರು. ಹಾಗೆ ಅದರ ನಿಯಮ ಹಾಗೆ. ಈಗ ಅಜ್ಜಾರ್ ಕಾರ್ಡ್ ಜಿಲ್ಲಾಸ್ಪತ್ರೆಯಲ್ಲಿ ಸಹ ಹಾಗೆ. BPL ಕಾರ್ಡ್ ಅವರಿಗೆ 350 ರೂಪಾಯಿನೂ ಇರಬೇಕು, APL ಕಾರ್ಡ್ ಅವರಿಗೆ 700 ರೂಪಾಯಿನೂ ಇರಬೇಕು. ಅದು ಅಂದ್ರೆ ಅಕಸ್ಮಾತ್ ಒಂದೊಂದ್ಸಲ ರಕ್ತದ ಅಭಾವ ಆದಾಗ ಈಗ ಟಿವಿಯಲ್ಲಿ ನೋಡ್ತಿದ್ದೀರಿ ನಾನು. ಹೇಳಿ ಸರ್, ಹೇಳಿ ಸರ್, ಹೇಳಿ ಹೇಳಿ ಹೇಳಿ. ಕೇಳ್ತಾ ಇಲ್ಲ. ಹಾಗಾದ್ರೆ ನಾವು ಗವರ್ಮೆಂಟ್ ಕೊಟ್ಟರೆ ಒಳ್ಳೇದಾ? ಅಲ್ಲ, ನೀವು ಎಲ್ಲಿ ರಕ್ತದಾನ ಮಾಡಿದ್ರು ಸಹ ಸರ್, ಅದು ಅವರಿಗೆ ಸಂಬಂಧಪಟ್ಟವರಿಗೆ ಮುಟ್ಟುತ್ತದೆ. ಅದು ಅಲ್ಲಿ ಸಹ ಎಲ್ಲಿ ಸಹ ವೇಸ್ಟ್ ಆಗುದಿಲ್ಲ. ಅಲ್ಲಿ ಶುಲ್ಕ ಅದ್ರದ್ದು ಅದು ರಕ್ಷಣೆ ವೆಚ್ಚವನ್ನು ನಮ್ಮ ಮೇಲೆ ಹಾಕ್ತಾರೆ. ಬಿಟ್ರೆ ಅವರು
ಇದು ವ್ಯಾಪಾರ ಮಾಡುವಂಥದ್ದು ಪ್ರಶ್ನೆ ಅಲ್ಲ ಸರ್ ಅದರಲ್ಲಿ. ಹಾಗೆ ಹಾಗೆ ಇದು sound ಹೌದು ಹೌದು ಸರ್, ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ದಯವಿಟ್ಟು ಮೀಟ್ ಮಾಡಿ. ಅದು ಎಲ್ಲರಿಗೆ ಇದೇ ಒಂದು ಪ್ರಶ್ನೆ ಇದ್ದಿದೆ. ಈಗ ನಾವು ಅಲ್ಲಿ ರಕ್ತ ಕೊಡ್ತೇವೆ, ಅವ್ರ ಮೇಲೆ ಹಣ ತಗೊಳ್ತಾರ. ಇದು ನಮ್ಮ ಸರ್ಕಾರದವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಂತೆಂತ ಯೋಜನೆಗಳು ತರ್ತಾ ಇದ್ದಾರೆ ಇವರು. ಇದು ಏನು ಅದು ಶುದ್ಧೀಕರಣದ್ದು, ಅದಕ್ಕೆ ಸಂಬಂಧಪಟ್ಟ ಕೆಲ ಪ್ರಕ್ರಿಯೆ ಏನು ಶುಲ್ಕ ಇದೆ, ಅದು ಸರ್ಕಾರವೇ ಭರಿಸಬೇಕು. ಯಾವ ಲೆಕ್ಕನ ಸಲ್ಲ. ಇವರು ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಇಂದಿರಾ ಕ್ಯಾಂಟೀನ್ ಎಂತೆಂತ ಮಾಡ್ತಾ ಇರುವಾಗ ಯಾವ್ದಾಗತ್ತಿಲ್ಲ ನೋಡಿ. ಪಾಪ ಇವರಿಗೂ ಸಹ ಈಗ ನೋಡಿ ರಕ್ತದಾನ ಮಾಡುವ ಮನಸ್ಸು ಮೂಡುವಂತ ಪ್ರಶ್ನೆ, ಉಚಿತವಾಗಿ ರಕ್ತವನ್ನ ಕೊಡ್ತೇವೆ ಅನ್ನುವಂಥದ್ದು ಕೂಡ. ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯಗಳಿದೆ, ಅಗತ್ಯ ಇರುವಂತಹ ತುರ್ತು ಸಂದರ್ಭದಲ್ಲಿ ರಕ್ತಗಳು ಬೇಕಾಗುತ್ತೆ, ರಕ್ತ ಬೇಕಾಗುತ್ತೆ. ಇನ್ನೊಂದು ಏನಂದ್ರೆ ರಕ್ತದಾನಿಗಳ ಬಗ್ಗೆ ಕೂಡ ಅಪನಂಬಿಕೆ ಬರ್ತಾ ಉಂಟು, ಅಂದ್ರೆ ಇವರು ದುಡ್ಡು ತಗೊಳ್ತಾರಂತ. ಹೌದು ಹೌದು ಹಾಗೆ ಹಾಗೆ ಆಗ್ತದೆ. ಈಗ ಇವರು ರಕ್ತದಾನ ಶಿಬಿರ ಆಯೋಜನೆ ಮಾಡುವವರಿಗೂ ಸಹ ಮೇಲೆ ಸಂಶಯದಿಂದ ಕಾಣ್ತಾ ಇದ್ದಾರೆ ದಾನಿಗಳು. ನೋಡಿ ಈಗ ಇವರು ಸಂಶಯ ಪಟ್ಟರು. ಈಗ ಅದು ಯಾಕೆ ನಾನು ರಕ್ತವನ್ನು ಉಚಿತವಾಗಿ ಕೊಡುವಿರುವಾಗ ಅಲ್ಲಿ ಶುಲ್ಕ ಕೇಳ್ತಾರ ಅಂತ ಹೇಳಿದ್ರೆ, ಗಾಯಾಳುಗಳ ಮೇಲೆ ಬಡವರು ಇರ್ತಾರೆ, ಅವ್ರು ಇರ್ತಾರೆ, ಇವರು ಇರ್ತಾರೆ. ಹಾಗಾಗಿ ಸಂಶಯ ಹುಡ್ತದೆ. ಸರ್ಕಾರ ಇದ್ರ ಬಗ್ಗೆ ಭಾರಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಏನು ನಾನು ಇದ್ರ ಹಿಂದೆ ಒಂದ್ಸಲ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರ್ದಿದೆ ನಾನು ಉದಯವಾಣಿಯಲ್ಲಿ. ದಾನ ರೂಪದಲ್ಲಿ ಪಡೆದ ರಕ್ತವನ್ನು ದಾನ ರೂಪದಲ್ಲಿ ಸಿಗುವಂತಾಗಲಿ ಅಂತ ಹೇಳಿ ಆ ರೀತಿಯಲ್ಲಿ ಸಿಗ್ತಾ ಇಲ್ಲ. ಹೌದೌದು, ಇದರ ಕುರಿತಾಗಿ ಸ್ವಲ್ಪ ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂತದ್ದು, ಗಂಭೀರವಾಗಿ ಚಿಂತನೆಯನ್ನ ಕೂಡ ನಡೆಸಬೇಕಾಗಿರುವಂತದ್ದು ಅಗತ್ಯವಾಗಿದೆ. ಇದರ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸೋಣ. ಈಗಾಗಲೇ ಹೇಳಿದ ಹಾಗೆ ರಕ್ತದಾನದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಹಾಗೂ ಕೆಲವು ಕಡೆಗಳಲ್ಲಿ ಉಚಿತವಾಗಿ ರೋಗಿಗಳಿಗೆ ರಕ್ತವನ್ನು ನೀಡುವಂತ ಸೌಲಭ್ಯ ಕೂಡ ಸಿಗಬೇಕು ಅನ್ನುವಂತಹ ಒಂದು ಆಶಯವನ್ನ ಸಾಕಷ್ಟು ವೀಕ್ಷಕರು ಕೂಡ ಈಗಾಗಲೇ ಕರೆ ಮಾಡಿದಾಗ ಹೇಳಿದ್ರು. ಸೊ ಇದರ ಕುರಿತಾದ ಚರ್ಚೆಯನ್ನ ಮುಂದುವರಿಸ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇದರ ಕುರಿತಾಗಿ ತಾವು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಕರೆ ಮಾಡುವ ಮೂಲಕ. ಈಗಾಗಲೇ ರಕ್ತದಾನದ ಕುರಿತಾಗಿ ಅಥವಾ ದಾನಿಗಳ ಕುರಿತಾಗಿ ಸಾಕಷ್ಟು ವಿಚಾರವನ್ನು ನಾವು ಮಾತನಾಡ್ತಾ ಇದ್ವಿ. ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗಾಗಲೇ ಹೇಳಿದ ಹಾಗೆ ಕರೆ ಮಾಡಿದಂಥ ವೀಕ್ಷಕರು ಕೂಡ ಹೇಳಿದರು ಒಂದು ವಿಚಾರವನ್ನ. ನಾವು ಕೊಡುವಾಗ ಉಚಿತವಾಗಿ ಕೊಡ್ತೇವೆ, ಅದಕ್ಕೆ ಇನ್ನಿಲ್ಲದ ಶುಲ್ಕಗಳನ್ನು ಹಾಕಿ ಕೊಡ್ತಾರೆ, ಇದು ಮುಕ್ತವಾಗಬೇಕು, ಯಾಕೆ ಈ ರೀತಿ ಶುಲ್ಕವನ್ನು ಹಾಕ್ತಾರೆ, ಸರ್ಕಾರ ಇದರ ಕುರಿತಾಗಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದ್ರು. ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಇದೊಂದು ಪ್ರಶ್ನೆಯಾಗಿ ಕಾಡುವಂಥದ್ದು ಮೂಡುವಂಥದ್ದು. ಈಗ ಕರೆ ಮಾಡಿದ್ರು ಅದೇ ತರ ಸಂಶಯ ಹೇಳಿದ್ರು. ಈಗ ನಮ್ಮನ್ನು ಕೇಳ್ತಾರೆ, ನೀವು ಹೋಗಿ ರಕ್ತದಾನ ಮಾಡ್ತೀರಿ ಮಾರ, ನಾವಲ್ಲಿ ರಕ್ತ ಬೇಕಾದಾಗ ಅಲ್ಲಿ ಕೇಳಿದ್ರೆ ರಕ್ತ ನಿಧಿ ಕೇಂದ್ರದಲ್ಲಿ ನಮ್ಮಲ್ಲಿ ಶುಲ್ಕ ಕೇಳ್ತಾರೆ ಅಂತ ಹೇಳಿ. ಈಗ ತುಂಬ ಬಡವರಿಗೆ, ಶ್ರೀಮಂತರಾದ್ರೆ ಅವ್ರು ಕೊಟ್ಟು ತಗೊಳ್ಬೋದು, ದೊಡ್ಡ ವಿಷಯ ಅಲ್ಲ. ಬಟ್ ಬಡವರಿಗೆ ಹೆಚ್ಚಿನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋರೆಲ್ಲ ಬಡವರೇ. ಅವ್ರು ಎಲ್ಲಿಂದ ತರಬೇಕು? ಅವ್ರು ಇನ್ನೊಬ್ರು ಇದ್ರೆ ಏನ್ ಮಾಡ್ಬೇಕು? ಒಂದು ಯೂನಿಟ್ ಅಂದ್ರೆ ಜೋಡಿಸಿ ಏನಾದ್ರು ಮಾಡ್ಬೋದು. ಇದು 10-15-20 ಯೂನಿಟ್ ಎಲ್ಲ ಎಂತ ಮಾಡ್ಬೇಕಾಗ್ತದೆ? ಗಾಯಾಳು ಒಂದು ಖಾಸಗಿ ಆಸ್ಪತ್ರೆ ದಾಖಲಾಗಿ ಅವನಿಗೆ ರಕ್ತ ಬೇಕಾದ್ರೆ ಜಿಲ್ಲಾ ತಕೊಂಡ್ ಬರ್ಬೇಕಾಗ್ತದೆ. ಅವನಿಗೆ ಅಲ್ಲಿ ಖಾಸಗಿ ಆಸ್ಪತ್ರೆ ದಾಖಲಾದಕ್ಕೆ ಅಲ್ಲಿ ಶುಲ್ಕ ಸ್ವಲ್ಪ ಜಾಸ್ತಿ ಬರ್ತದೆ. ಅದು ಕೂಡ ಜವಾಬ್ದಾರಿಯನ್ನ ರೋಗಿಗಳ ಮೇಲೆ ಹಾಕಿ ಬಿಡ್ತಾರೆ. ಹೊರಗಡೆಯಿಂದ ತಗೊಂಡ್ಬನ್ನಿ ರಕ್ತವನ್ನ ಅಥವಾ ಜಿಲ್ಲಾಸ್ಪತ್ರೆಯಿಂದ ತನ್ನಿ ಅಂತ. ಮತ್ತು ಅವರಿಗೆ ರಕ್ತ ಹಣ ಕೊಟ್ಟರು ಒಂದ್ಸಲ ಬದಲಿ ರಕ್ತದಾನ ಕೇಳ್ತಾರೆ. ಅಲ್ಲಿ ಏನಾದ್ರು ಕಡಿಮೆ ಇದ್ರೆ ಡೊನೇಟ್ ಮಾಡಿ ಅಂತ ಹೇಳ್ತಾರೆ. ಒಂದೊಂದ್ಸಲ ಅವರಿಗೆ ಅಲ್ಲಿ ಕ್ಯಾಂಪ್ ಯಾವ್ದು ಬುಕಿಂಗ್ ಆಗಿರುವುದಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕರ್ವಾಲ ಹೇಳಿದ ಒಂದು ಪ್ರಶ್ನೆಗೆ ಹತ್ತಿರ ಉತ್ತರ ಇದು. ಜಿಲ್ಲಾಸ್ಪತ್ರೆಯ ಶಿಬಿರಗಳು ಕಡಿಮೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ KMC ಅವ್ರದ್ದು ಶಿಬಿರಗಳು ನಡೀತಾ ಇರುವಾಗ ಅಲ್ಲಿ ಅವರಿಗೆ ಒಬ್ಬ ದಾನಿಗೆ 30,000 ರೂಪಾಯಿದ್ದು ಹೆಲ್ತ್ ಕಾರ್ಡ್ ಸಿಗ್ತದೆ. ಅದರದ ಕಾಲಾವಧಿ 6 ತಿಂಗಳು ಇರ್ತದೆ. ಅಷ್ಟರ ಒಳಗೆ ಅವ್ರ ಕುಟುಂಬದವರಿಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದ್ರೆ ಅಷ್ಟು ಮೌಲ್ಯದಲ್ಲಿ ಚಿಕಿತ್ಸೆ ಪಡೀಲಿಕ್ಕೆ ಒಂದು ಅವಕಾಶ ಉಂಟು. ಹಾಗಾಗಿ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ KMCಯ ಶಿಬಿರಗಳಿಗೆ ಜಾಸ್ತಿ ಒಲವು ಕೊಡ್ತಾ ಇದ್ದಾರೆ ಅಲ್ಲಿ ಹೋಗ್ಲಿಕ್ಕೆ. ಇವರ ಶಿಬಿರಗಳಿಗೆ ಸ್ವಲ್ಪ ಕಡಿಮೆ ಹೋಗ್ತಾ ಇದ್ದಾರೆ. ಹಾಗೆ ಮತ್ತು ಸಂಘ ಸಂಸ್ಥೆಗಳು ಹಾಗೆ, ಸಂಘ ಸಂಸ್ಥೆಗಳು ಲಾಭ ಎಲ್ಲಿ ಉಂಟು, ಯಾರಿಗೆ ಜನಗಳಿಗೆ ಅಟ್ರಾಕ್ಷನ್ ಎಲ್ಲಿ ಉಂಟು ಅಂತ ಸಂಸ್ಥೆಯವರದ್ದು ಶಿಬಿರಗಳನ್ನು ಆಯೋಜನೆ ಮಾಡ್ತಾರೆ. ಜಾಸ್ತಿಯಾಗಿ ಈಗ ಸಂಘ ಸಂಸ್ಥೆಗಳು ಆಯೋಜನೆ ಮಾಡುವಂತದ್ದು KMCಯ ಶಿಬಿರಗಳು. ಜಿಲ್ಲಾಸ್ಪತ್ರೆ ಶಿಬಿರಗಳು ಆಗೋದು ಬಹಳ ಕಡಿಮೆ.
ಹಾಗಾಗಿ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದ ಕೊರತೆ ಆಗುವಂತದ್ದು. ಇನ್ನು ಈಗಾಗಲೇ ನಾವು ಒಂದು ವಿಚಾರವನ್ನ ಮಾತನಾಡ್ತಾ ಇದ್ವಿ, ಪ್ಲಾಸ್ಮಾ ಅಂತ ಒಂದು ವಿಚಾರವನ್ನ ನೀವು ಈಗಾಗಲೇ ಹೇಳಿದ್ರಿ. ಈ ಪ್ಲಾಸ್ಮಾ ಅಂದ್ರೆ ಏನು? ಇದಕ್ಕೆ ರಕ್ತದಿಂದನೇ ಇದಾಗುವಂತಹ ಒಂದು ವಿಚಾರ ಇದು, ಏನು ಬದಲಾವಣೆ? ಮುಖ್ಯವಾಗಿ ರಕ್ತದ ಒಂದು ಅಂಶ. ಈಗ ನಮ್ಮಲ್ಲಿ ಪ್ಲೇಟ್ಲೆಟ್ ಹೇಗೆ ಹೇಳ್ತೇವೆ, ಅಥವಾ ಬಿಳಿ ರಕ್ತ ಕಣ, ಕೆಂಪು ರಕ್ತ, ಅದಕ್ಕೆ ಒಂದು ಅಂಶ. ಯಾವುದೇ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಯಾವುದೋ ಕಾಯಿಲೆ ಇದ್ದಾಗ ನಮಗೆ ಬ್ಲಡ್ ಇದಾಗುವಾಗ ಅದು ಕ್ಲಾಟ್ ಆಗ್ತದೆ, ಅಂದರೆ ಬ್ಲಡ್ಡನ್ನು ಅದು ಹೋಗ್ತಾ ಇರ್ತದೆ, ಅದಕ್ಕೆ ಇದಾಗುವುದಿಲ್ಲ, ನಿಲ್ಲುವುದಿಲ್ಲ. ಈ ನಿಲ್ಲಲಿಕ್ಕೆ ಈ ಅಂಶ ಬೇಕಾಗ್ತದೆ, ಪ್ಲಾಸ್ಮಾ ಎಂಬ ಅಂಶ ಬೇಕಾಗ್ತದೆ. ಅದನ್ನು ರೋಗಿಗಳಿಂದ ನಾವು ಯಾರು ಇದಿದ್ದಾರೆ, ನಾವು ರಕ್ತದಾನಿಗಳಿದ್ದಾರೆ, ಅವ್ರ ಮೂಲಕ ಅದನ್ನು ಕೊಡಬೇಕಾಗ್ತದೆ. ಇದು ತುಂಬ ಸ್ವಲ್ಪ ಟೈಮ್. ಈಗ ನಾವು ಈ ಮಾಮೂಲಿ ರಕ್ತದಾನಕ್ಕೆ ಒಂದು 2 ನಿಮಿಷ 3 ನಿಮಿಷ ತಗೊಂಡ್ರೆ ಇದೊಂದು 1 ಗಂಟೆ ತಗೊಳ್ಳೋದುಂಟು, ಯಾಕಂದ್ರೆ ಅಷ್ಟು ಅದು ಇದಾಗಬೇಕು. ಆ ಪ್ಲಾಸ್ಮಾವನ್ನು ಕೂಡ 1 ವರ್ಷದೊಳಗೆ ಅವರು ಅದನ್ನು ಪ್ರೊಕ್ಯೂರ್ ಮಾಡುವಂಥ ಸಿಸ್ಟಮ್ ಇದೆ. ಈಗ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರ ಒಂದು ಕಾರಣ ಅದು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು. ಈಗ ನಮ್ಮ ಹೆಚ್ಚಿನ ಕಡೆಯಲ್ಲೆಲ್ಲ ಬ್ಲಡ್ ಬ್ಯಾಂಕಲ್ಲಿ ಆ ಸಿಸ್ಟಮ್ ಇಲ್ಲ, ಕೆಲವು ಬ್ಲಡ್ ಬ್ಯಾಂಕಲ್ಲಿ ಮಾತ್ರ ಈ ಇಂಥ ಸಿಸ್ಟಮಲ್ಲಿದೆ, ಇದನ್ನು ಮಾಡ್ತಿದ್ದಾರೆ. ಈ ವೈಟ್ ಬ್ಲಡ್ ಸೆಲ್ ಅಂತ ಇರುತ್ತೆ, ಸೊ ಇದು ಯಾವ ರೀತಿಯ ಪಾತ್ರವನ್ನು ವಹಿಸುತ್ತೆ, ಎಷ್ಟರ ಮಟ್ಟಿಗೆ ಬೇಕಾಗಬಹುದಾಗುತ್ತೆ? ಈಗ ನಮ್ಮ ವೈಟ್ ಬ್ಲಡ್ ಸೆಲ್ಸ್ ನ ಪ್ರಮಾಣ ಇಷ್ಟೇ ಇರಬೇಕು ಅಂತ ಏನಾದರೂ ಉಂಟು? ಈಗ ನಮ್ಮ ರಕ್ತಕಣದಲ್ಲಿ ಎಷ್ಟೋ ಸಾವಿರ, ಅದಕ್ಕೆ ಮಿಲಿಯನ್ ಉಂಟು, ಅದಕ್ಕೆ ಇದುಂಟು ಸಿಸ್ಟಮ್ ಇದು, ಇಷ್ಟೇ ಇರಬೇಕು ಅಂತ. ಅದಕ್ಕಿಂತ ಕಡಿಮೆ ಇದ್ದರೆ ನಮ್ಮಲ್ಲಿ ನಿಶಕ್ತಿ ಉಂಟಾಗ್ಬೋದು, ಅಥವಾ ಬೇರೆ ಬೇರೆ ಕಾಯಿಲೆ ನಮಗೆ ಉಂಟಾಗ್ಬೋದು, ಅಥವಾ ನಮಗೆ ನಡಿಲಿಕ್ಕೆ ಸರಿಯಾಗಿ ಆಗದೇ ಇರ್ಬೋದು. ಈ ನಿಟ್ಟಿನಲ್ಲಿ ನಮಗೆ ಯಾವುದೇ, ಈಗ ನಾವು ಹೇಳಿದ ಹಾಗೆ ನಮಗೆ ಈಗ ಬ್ಲಡ್ ನಾವು ಕೊಡುವಾಗ ಫಸ್ಟ್ ಚೆಕ್ ಮಾಡ್ತಾರೆ. ನಾವೊಂದು ನೀವು ಎಷ್ಟು ಸಲ ಬೇಕು, 50 ಸಲ ಕೊಡಿ, 100 ಸಲ ಬೇಕಾದ್ರೆ ಕೊಡಿ, ಅವರು ಚೆಕ್ ಮಾಡದೆ ಅವ್ರಿಗೆ ಬ್ಲಡ್ ಕೊಡ್ಲಿಕ್ಕೆ ಬಿಡುದೇ ಇಲ್ಲ, ವಿಚಾರಣೆ ಮಾಡ್ತಾರೆ. ಟ್ಯಾಬ್ಲೆಟ್ಸ್ ತಗೊಂಡಿದ್ದೀಯಾ ಎಲ್ಲ ಕೇಳ್ತಾರೆ. ಇವತ್ತು ಬ್ಲಡ್ ಡೊನೇರ್ಸ್ ಡೇ, ನಾನು ಇವತ್ತು ಬ್ಲಡ್ ಡೊನೇಷನ್ ಮಾಡಿದ್ದೆ, ನಾನು ಹೇಳಿದ್ದೆ ಇಷ್ಟು ಕೊಡು, ಅವ್ರು ಚೆಕ್ ಮಾಡ್ತಾರೆ. ಅಲ್ಲಿ 12.6 ಬಂತು ನನಗೆ, ಅದಕ್ಕೆ ಪುನಃ ಹೇಳಿದರೆ ಆ್ಯಕ್ಚುಲಿ 12.5 ಇರಬೇಕು ಹಿಮೋಗ್ಲೋಬಿನ್. ನಾನು ಒಂದು ಅಲ್ಲಿ ಬಾರ್ಡರಲ್ಲಿ ಇದ್ದೆ, ಕೆಲವೊಮ್ಮೆ ನನಗೆ ಆಚೆ ಆಗ್ತದೆ, ಬಟ್ ನಾನು ಅವ್ರು ಹೇಳಿದ್ದು ಕೊಡ್ಬೋದಾ ನಿಮಗೆ, ತೊಂದರೆ ಇಲ್ವಾ ಅಂತ. ತೊಂದರೆ ಇಲ್ಲ ಅಂತ ಹೇಳಿದೆ. ಅಂದರೆ ಅವ್ರಿಗೆ ಕೂಡ ಸ್ವಲ್ಪ ಹೆದರಿಕೆ ಆಗ್ತದೆ ಅವರಿಗೆ, ಕಡಿಮೆ ಇದ್ದ ಕೂಡಲೇ ಅವರನ್ನು ಪ್ರಜ್ಞೆ ತಪ್ಪಿ ಬೀಳ್ತಾರೆ, ಕೆಲವೊಮ್ಮೆ ಅವರಿಗೆ ಸಮಸ್ಯೆ ಆಗ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು. ಈ ನಿಟ್ಟಿನಲ್ಲಿ ಅವರು ಕೂಡ ಅದು ಸ್ವಲ್ಪ ಕೇರ್ ತಗೊಳ್ತಾರೆ. ಇನ್ನೊಂದು ನನ್ನ ಒಂದು ವಿಚಾರ ಏನಂತ ಹೇಳಿದರೆ, ಈಗ ನಾವು ಒಂದು ಮಾಡ್ಬೋದು, ಈಗ ನಮ್ಮ ಬರ್ತ್ಡೇ ಆಗಿರ್ಬೋದು ಅಥವಾ ಮ್ಯಾರೇಜ್ ಆ್ಯನಿವರ್ಸರಿ ಆಗಿರ್ಬೋದು, ಇದಕ್ಕೋಸ್ಕರ ನಾವು ಒಂದು ಬ್ಲಡ್ ಡೊನೇಟ್ ಮಾಡ್ಬೋದು. ಇನ್ನು ನನ್ನೊಂದು ಬರ್ತ್ಡೇಗೆ 4 ಜನರ ಪ್ರಾಣವನ್ನು ಉಳಿಸಿ ಅಂತ ನಮಗೆ ಒಂದು ಬರ್ತದೆ. ಇದು ಒಂದು ಅಭಿಯಾನ ನಾವು ಮಾಡ್ಲಿಕ್ಕೆ ಸಾಧ್ಯ. ಒಳ್ಳೆ ಒಂದು ಕೆಲಸ, ಯಾವ್ದಾವ್ದಕ್ಕೆ ಅನಾವಶ್ಯಕ ಖರ್ಚು ಮಾಡೋದಕ್ಕಿಂತ ಒಂದು ದಿನ ವ್ಯರ್ಥ ಆಗಿ ಹೋಗ್ತದೆ ಖರ್ಚೆಲ್ಲ. ಇಂಥದ್ದೆಲ್ಲ ಮಾಡಿದ್ರೆ ಒಂದು ಉಸಿರನ್ನು ಉಳಿಸಬಹುದು. ಕರೆಕ್ಟ್, ಟ್ರೆಂಡ್ ಆಗಿ ಬದಲಾಗ್ತಾ ಇದೆ. ಆದ್ರೆ ತುಂಬಾ ಜನ ಇದನ್ನ ವಾಟ್ಸ್ಆಪ್ ಗಳಲ್ಲಿ ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಏನು ಇದು ಪಬ್ಲಿಸಿಟಿ ಅಂತ ಹೇಳ್ಬೋದು, ಅಥವಾ ಇನ್ನೊಬ್ಬರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ? ಖಂಡಿತವಾಗಿ ಅರಿವು ಮೂಡಿಸೋದು. ಈಗ ಇನ್ನೊಂದು ವಿಚಾರ, ಕೆಲವು ಗಿಡ ಕೊಡುವಂಥದ್ದಿದೆ, ಅದು ಕೂಡ ಒಳ್ಳೆ ಕೆಲಸ. ಇನ್ನೊಂದು ಆಗೊಂದೊಬ್ರು ಜನ ಪ್ರಶ್ನೆ ಕೇಳಿದ್ರು, ಏನಂದ್ರೆ ಈ ಬ್ಲಡ್ ಡೊನೇಷನ್ ಅದು ಕೊಟ್ಟಿಗೆ ಆರ್ಗನ್ ಡೊನೇಷನ್ ಅಂತ ಅವರು ಹೇಳಿದ್ರು, ಒಳ್ಳೆ ವಿಚಾರ ಹೇಳಿದ್ರು. ಈ ಕಣ್ಣನ್ನು ಕೂಡ ನಾವು ದಾನ ಮಾಡಬಹುದು, ನಮ್ಮ ಯಾವುದೇ ಅಂಗಾಂಗಗಳನ್ನು, ಕಿಡ್ನಿಯನ್ನು ದಾನ ಮಾಡ್ಬೋದು, ಅದು ಅದನ್ನು ದಾನ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಹೃದಯವನ್ನು ದಾನ ಕೂಡ ಮಾಡ್ಬೋದು. ಹಲೋ, ನಮಸ್ತೆ. ಹಲೋ ಆದಿತ್ಯ ಅವರೇ, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಕೃಷ್ಣ ಮದ್ದೋಡಿ ಅಂತ, ಮಣಿಪಾಲಿಂದ. ಎಸ್ ಸರ್, ನಮಸ್ತೆ. ಎಸ್, ಈಗಾಗಲೇ ರಕ್ತದಾನಿಗಳ ದಿನಾಚರಣೆ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಸರ್. ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ರಾಘವೇಂದ್ರ ಪ್ರಭು ಅವ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ತುಂಬಾ ವರ್ಷದಿಂದ ಡೊನೇಷನ್ ಮಾಡ್ತಾ ಇದ್ದಾರೆ. ನಾರಾಯಣನಾಥ್ ಮೇಸ್ತ್ ಅವರು ಕೂಡ ತುಂಬಾ ಬ್ಲಡ್ ಡೊನೇಷನ್ ಅಲ್ಲಿ ಹಲವಾರು ಕ್ಯಾಂಪ್ ಗಳಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಮೆಸೇಜ್ ಏನಿದೆ ಪ್ರತಿಯೊಬ್ಬರ ಮನದಲ್ಲಿ ಮುಟ್ಟಬೇಕು. ಒಂದು ಮೆಸೇಜ್ ಇವತ್ತು ರಕ್ತದಾನಿಗಳ ದಿನಾಚರಣೆ ದಿನ ಆಗ್ಬೇಕು ಅಂತ. ನಾನು ಕೂಡ ಸುಮಾರು ಒಂದು 16 ಬಾರಿ ಬ್ಲಡ್ ಡೊನೇಟ್ ಮಾಡಿದ್ದೇನೆ. ವರ್ಷದಲ್ಲಿ 4 ಸಲ ನಾವು ಮಣಿಪಾಲದ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸುಮಾರು ಒಂದು 500 ಯೂನಿಟ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕ್ಯಾಂಪ್ ಅನ್ನ ಪ್ರತಿ ವರ್ಷ 4 ಸಲ ಮಾಡ್ತೇವೆ. ರಾಘವೇಂದ್ರ ಪ್ರಭು ಅವರು, ತಾರಾಮೇಶ್ ಅವರೆಲ್ಲ ಸಪೋರ್ಟ್ ಇದೆ. ಸತೀಶ್ ಶಾಲಿಯನ್ ಅಂತ ಅವರ ಒಂದು ಒಳ್ಳೆಯ ನೇತೃತ್ವ ವಹಿಸ್ತಾರೆ. ಮಣಿಪಾಲದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಒಂದು ರಕ್ತದಾನಿಗಳ ದಿನಾಚರಣೆಯಲ್ಲಿ ಪ್ರತಿಯೊಬ್ರು ಕೂಡ ಒಂದು ಪ್ರಜ್ಞೆ ಮಾಡ್ಬೇಕಂದ್ರೆ, ಒಂದು ಪ್ರತಿಜ್ಞೆ ಮಾಡ್ಬೇಕು. ಅಂದ್ರೆ ಅಟ್ಲೀಸ್ಟ್ ವರ್ಷದಲ್ಲಿ 2 ಸಲ ಆದ್ರೂ ನಾನು ಡೊನೇಟ್ ಮಾಡ್ತೀನಿ ಅಂತ. ಆಗ ಮಾತ್ರ ನಾವು ತಾರಾನಾಥ್ ಮೇಸ್ತ್ರು ಹೇಳಿದಾಗೆ ನಮ್ಗೆ ಬ್ಲಡ್ ಬೇಕಾದಾಗ ಮಾತ್ರ ನಮ್ಗೆ ಬ್ಲಡ್ಡಿನ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಅದು ಎಷ್ಟೋ ಜನ ಬ್ಲಡ್ ಬೇಕಂತ ನಮ್ಮ ಹತ್ರ ಕೂಡ ವಿದ್ಯಾರ್ಥಿಗಳ ಕೇಳ್ತಾ ಬರ್ತಾರೆ. ಆಮೇಲೆ ಚಿಕ್ಕಮಂಗ್ಳೂರು, ದಾವಣಗೆರೆ, ಅಲ್ಲಿಂದ ಹಾಸ್ಪಿಟ್ಲ್ ಬರೋರು ಪಾಪ ಹಾಸ್ಪಿಟಲ್ ಅಲ್ಲಿ ಕೂಡ ಕೆಲವೊಂದು ಎಲ್ಲಾ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಈ ನಾನು ಅಪ್ರಿಶಿಯೇಟ್ ಮಾಡ್ತೇನೆ ರಾಘವೇಂದ್ರ ಪ್ರಭು, ತಾರಾನಾಥ್ ಮೇಸ್ತ್ ಅವರಿಗೆ. ದೇ ಆರ್ ಡೂಯಿಂಗ್ ಎ ವೆರಿ ಗುಡ್ ಕಾಂಟ್ರಿಬ್ಯೂಷನ್ಸ್. ಅವರ ಒಂದು ಏನು ರಕ್ತದಾನದ ಒಂದು ಮಹತ್ವ ಇದೆ, ಅವರು ಇಡೀ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಚಾರ ಮಾಡ್ಲಿ ಅಂತ ನಾನು ಆಶಿಸ್ತೇನೆ. ನಾವು ಯಾವತ್ತೂ ಇಂಥವ್ರ ಜೊತೆಗೆ ಇದ್ದೇವೆ ಅಂತ ಹೇಳ್ತೇವೆ. ಅಲ್ಲ ಸರ್, ಇನ್ನು ತುಂಬಾ ಜನ ಯುವಕರು ಸ್ವಯಂ ಪ್ರೇರಿತವಾಗಿ ಶಿಬಿರಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ, ಆಸಕ್ತಿಯನ್ನ ತೋರ್ತಾ ಇದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಇನ್ನೂ ಕೂಡ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳಾಗಬೇಕು ಸರ್ ನಿಮ್ಮ ಪ್ರಕಾರ? ಹೌದು.
ಅಂದ್ರೆ ನಾವು ನಾನು ಹೇಳಿದಾಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಬರ್ಬೇಕು. ನಾನು ಅಟ್ಲೀಸ್ಟ್ ವರ್ಷದಲ್ಲಿ 2 ಸಲ ಆದ್ರೂ ಕೊಡ್ಬೇಕು. ಆಗ ಮಾತ್ರ ನಮ್ಗೆ ಬ್ಲಡ್ ಕ್ಯಾಂಪ್ಗಳಲ್ಲಿ ಕೂಡ ಬರ್ತಾ ಇರ್ತದೆ. ಯಾಕಂದ್ರೆ ಕೆಲವೊಂದ್ಸಲ ಎಮರ್ಜೆನ್ಸಿ ಹೇಳಕ್ ಆಗಲ್ಲ ಆಕ್ಸಿಡೆಂಟ್ಸ್ ಗಳಲ್ಲಿ. ಈ ಏಪ್ರಿಲ್ ಮಾರ್ಚ್ ನಲ್ಲಿ ವಿ ಹ್ಯಾಡ್ ಎ ಲಾಟ್ ಆಫ್ ಸ್ಕ್ಯಾಸಿಟಿ ಹಾಸ್ಪಿಟಲ್ಗಳಲ್ಲಿ ಸ್ಕ್ಯಾಸಿಟಿ ಇತ್ತು. ಆಗ ನಮ್ಮ ವಿದ್ಯಾರ್ಥಿಗಳು ಕೂಡ ಇರಲ್ಲ, ಎಕ್ಸಾಮ್ಸ್ ಮನೆ ಹೋಗಿರ್ತಾರೆ. ಆವಾಗ ಆದ್ರೆ ಎಲ್ಲ ಸಂಘ ಸಂಸ್ಥೆಗಳು ತುಂಬಾ ಹೆಲ್ಪ್ ಮಾಡ್ತಾರೆ ಈ ಕ್ಯಾಂಪ್ಗಳಲ್ಲಿ. ಇನ್ನೊಂದು ವಿಷಯ ಚರ್ಚೆ ನೋಡಿದೆ, KMCಗೆ ಎಲ್ಲ ಬಂದು ಎಲ್ಲ ಸಂಘ ಸಂಸ್ಥೆ ಕೊಡ್ತಾರಂತ. ಯಾಕಂದ್ರೆ KMCಗೆ ಬರುವಂತ ಪೇಷಂಟ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ ಹಾಸ್ಪಿಟಲ್ ಕಂಪೇರ್ ಮಾಡಿದಾಗ. KMC ಯಲ್ಲಿ ಪೇಷಂಟ್ಸ್ ಜನಸಂಖ್ಯೆ ಜಾಸ್ತಿ ಇರುವಾಗ ಅದ್ರಿಂದ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಮಣಿಪಾಲ ಜೊತೆಯಲ್ಲಿ ಒಂದು ಜೊತೆ ಮಾಡ್ತಾರೆ. ಅಲ್ಟಿಮೇಟ್ಲಿ ನಮ್ಗೆ ಏನ್ ಹೇಳಿದ್ರೆ ಯಾರಿಗೆ ರಕ್ತದ ಅವಶ್ಯಕತೆ ಇದೆ ಅದು ಮುಟ್ಟಬೇಕು ಅನ್ನುವಂಥದ್ದು ನಮ್ದು ಒಂದು ಸಾಧನೆ ಕೂಡ ಹೌದು. ಎಸ್, ಒಂದು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ ಸರ್. ನೀವು ಮತ್ತು ನಿಮ್ಮ ತಂಡದವರು. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಈಗಾಗಲೇ ಹೇಳಿದ ಹಾಗೆ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ದಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವು ರೀತಿಯ ಭ್ರಮೆಗಳು ನಮ್ಮ ಹತ್ರ ಇರುತ್ತೆ, ಅಥವಾ ಅಂಗಾಂಗ ದಾನದ ಕುರಿತಾಗಿ ಕೂಡ ನೀವು ಮಾತನಾಡ್ತಾ ಇದ್ದೀರಿ. ಮುಖ್ಯವಾಗಿ ಈಗ ಐ ಡೊನೇಷನ್ ಕೂಡ ಮಾಡಲಿಕ್ಕಾಗ್ತದೆ. ಈಗ ಕೂಡ ಅದರ ಬಗ್ಗೆ ಕಲ್ಪನೆ ಬಂದಿದೆ. ಐ ಡೊನೇಷನ್, ಈಗ ನಾನು ಕೂಡ ಐ ಡೊನೇಷನ್ ಮಾಡಿದ್ದೇನೆ, ಶಿರೂರವರು ಕೂಡ ಮಾಡಿದ್ದಾರೆ. ಐ ಡೊನೇಷನ್ ಅಂದರೆ ನಾವು ಈಗ ಇರುವಾಗಲೇ ಕಣ್ಣು ತೆಗೆದು ಕೊಡೋದಲ್ಲ, ಅರಿವುಂಟು. ಅದು ನಮ್ಮನ್ನು ತೆಗಿತಾರೆ, ನಾವು ಅವ್ರು ಸರ್ಟಿಫಿಕೇಟ್ ಕೊಡ್ತಾರೆ, ಮನೆಯವರದ್ದು ಒಂದು ಸಿಗ್ನೇಚರ್ ಬೇಕು. ನಾವು ಸತ್ತ 4 ಗಂಟೆ ಒಳಗೆ ಅದನ್ನು ಅವರು ಕೊಡುವ ಹಾಗೆ ಆಗಿರ್ಬೋದು. ಎಷ್ಟೋ ಕಡೆಯಲ್ಲಿ ಆಗ್ತಾ ಉಂಟು, ನಾವು ಕಣ್ಣು ಮುಚ್ಚಿದಾಗ ಇನ್ನೊಬ್ರು ಕಣ್ಣು ತೆರೆಯುವಂತ ಆಗಬೇಕು. ಇದೊಂದು ಕಲ್ಪನೆ. ಇನ್ನೊಂದು ನಮ್ಮ ಅಂಗಾಂಗ ದಾನ, ಅಥವಾ ಹೃದಯ ಇರ್ಬೋದು, ಅಥವಾ ಕಿಡ್ನಿ ಇರ್ಬೋದು, ಈ ಸಂದರ್ಭದಲ್ಲಿ ಕೂಡ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಇನ್ನೊಂದು ವಿಚಾರ ಅಂದರೆ, ಆಗ ನಾನು ಹೇಳಿದಾಗ ಇವರು ನಮ್ಮ ಬಾಲಕೃಷ್ಣ ಮದ್ದೋಡಿಯವರು MIT ಪ್ರೊಫೆಸರ್ ಅವರು ಹೇಳಿದರು, ಇವತ್ತು ವಿದ್ಯಾರ್ಥಿಗಳಲ್ಲಿ ನನ್ನ ಒಂದು ಬರ್ತ್ಡೇ, ನನಗೆ ಒಂದು ಪಾಸಾದ ದಿನ, ಅಥವಾ ನಾನೊಂದು ತೆರೆಗಡೆ ಹೊಂದಿದ್ದ ದಿನ, ಏನೋ ಖುಷಿಗಾಗಿ ನಾವು ಯಾವುದೊಂದು ಪಾರ್ಟಿ ಮಾಡೋ ಬದಲು, ಯಾವುದೇ ಬಾರಿ ಹೋಗಿ ಗಮ್ಮತ್ತು ಮಾಡೋ ಬದಲು, ದುಡ್ಡು ಖರ್ಚು ಮಾಡೋ ಬದಲು, ನಾನು ಇನ್ನೊಬ್ಬರಿಗೊಂದು ನಾನು ಬ್ಲಡ್ ಡೊನೇಷನ್ ಮಾಡ್ತೇನೆ. ಆಗ ಅದನ್ನು ಸೆಲ್ಫಿ ತೆಗೆದು ಫೇಸ್ಬುಕ್ಕಲ್ಲಿ ಹಾಕಲಿ, ನೋಡಿ ನಾನೊಂದು ನನ್ನ ಬರ್ತ್ಡೇಗೆ ನಾನು ಇದು ಮಾಡಿದ್ದಾರೆ, ಅದನ್ನು ಜಾಗೃತಿಯಾಗಿ ಮಾಡಲಿ, ಪಬ್ಲಿಸಿಟಿ ಆಗಿರಲಿ, ಏನೇ ಆಗಿರಲಿ, ಅರಿವು ಮೂಡುವಂಥ ಕೆಲಸ ಮಾಡ್ಬೋದು. 4 ಜನರಿಗೆ ಅದು ಪ್ರೇರಣೆ ಆಗುತ್ತೆ. ಚಾಲೆಂಜ್ ಬೇಕಾದ್ರೆ ಮಾಡ್ಬೋದು. ಈಗ ಎಷ್ಟು ಕಡೆ ಚಾಲೆಂಜ್ ಆಗ್ತದೆ, ರೈಸ್ ಬಾಲ್ ಚಾಲೆಂಜ್, ಬೇರೆ ಬೇರೆ ಚಾಲೆಂಜ್ ಎಲ್ಲ ಆಯಿತು. ಅದೊಂದು ಬ್ಲಡ್ ಡೊನೇಷನ್ ಬಗ್ಗೆ ಒಂದು ಚಾಲೆಂಜ್ ನಡೀಲಿ. ಅಂದ್ರೆ ಈ ಹೋದ ಸಲ ಈ ತಪ್ಪು ಕಲ್ಪನೆಗೋಸ್ಕರ ನಾನು ಒಂದು ಕರಪತ್ರ ಮಾಡಿ, ಒಂದು ಸಾಧಾರಣ 1,500 ಕರಪತ್ರ ಮಾಡಿ, ಅದರಲ್ಲಿ ರಕ್ತದಾನ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಿಕೊಂಡು, ನಮ್ಮ ಉಡುಪಿ ಅಂಬಲ್ಪಾಡಿ ದೇವಸ್ಥಾನದಿಂದ ಸೀದಾ ಧರ್ಮಸ್ಥಳದವರೆಗೆ 110 ಕಿಲೋಮೀಟರ್ ವರೆಗೆ ನಾವು ಪಾದಯಾತ್ರೆ ಮಾಡಿದ್ದೆ. 3 ದಿವಸ ತಗಲಿಲ್ಲ, ಖಾಲಿ ರಕ್ತದಾನದ ಬಗ್ಗೆ ಮತ್ತು ಈ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಮತ್ತು ಎಲ್ಲೆಲ್ಲಿ ನನಗೆ ರಿಕ್ಷಾ ಸ್ಟ್ಯಾಂಡ್ಗಳು ಎಲ್ಲಿ ಸಿಗ್ತದೆ ಅಲ್ಲಿ ಒಂದು 25 ಡ್ರೈವರ್ಗಳು ಸಿಗ್ತದೆ, ಅಲ್ಲಿ ಅವ್ರಿಗೆ ಮೂಡಿಸಿ ಶಾಲೆಗೆ ಹೋಗಿ ಹೀಗೆ ಮಾಡ್ತಾನೆ 3 ದಿವಸವರೆಗೆ. ಯಾಕಂದ್ರೆ ವೀರೇಂದ್ರ ಹೆಗ್ಡೆ ಅವರಿಗೆ ಆ ವಿಷಯ ಮುಟ್ಟಿ ಅವ್ರಿಗೆ ಭಾರಿ ಖುಷಿಯಾಗಿ ನನಗೆ ಕರೆದು ಒಂದು ಪದಕ ಕೊಟ್ಟು ಕಳಿಸಿದ್ರು. ಹಾಗೆ ಅಷ್ಟು 1,500 ಜನರನ್ನು ರೀಚ್ ಆಗಿದ್ದೆ ನಾನು. ಅದು ಕರಪತ್ರದಲ್ಲಿ ಬರೆದಿದ್ದೇನೆ, ಇದು ಕರಪತ್ರ ಹರಿದಾಗಬೇಡಿ, ಇನ್ನೊಬ್ಬರಿಗೆ ಕೊಡಿ ಅಂತ. ಹಾಗೆ ಸಹ ಮುಟ್ಟಿರ್ಬೋದು ಅದು ಮತ್ತೆ ಒಬ್ಬರ ಕೈಯಿಂದ ಒಬ್ಬರು ಚೈನ್ ಲಿಂಕ್ ತರ. ಹಾಗೆ ಒಂದು ಅರಿವು ಮೂಡಿಸುವ ಉದ್ದೇಶ. ಅರಿವಿಲ್ಲದೆ ಅವರಿಗೆ ಮನುಷ್ಯನಲ್ಲಿ ಅದು ಇದು ಹೋಗುದಿಲ್ಲ, ಪ್ರೇರಣೆ ಅಂತ ಆಗೋದಿಲ್ಲ. ಎಸ್, ಈಗಾಗಲೇ ಹೇಳಿದ ಹಾಗೆ ಕರೆ ಮಾಡಿದಾಗಲೂ ಕೂಡ ಇನ್ನೊಂದು ವಿಚಾರ, ದಾನದಲ್ಲಿ ಅಂಗಾಂಗ ದಾನದ ಕುರಿತಾಗಿ ಕೂಡ ಸಾಕಷ್ಟು ಜನ ಮಾತನಾಡಿದ್ರು. ತುಂಬಾ ಜನರಲ್ಲಿ ಒಂದು ಭ್ರಮೆ ಇರುತ್ತೆ ಅಂಗಾಂಗ ದಾನದ ಕುರಿತಾಗಿ. ಈಗಾಗಲೇ ಒಂದು ವಿಚಾರನ ಇವರು ಹೇಳಿದ್ರು. ಸೊ ಈ ಒಂದು ಅರಿವು ಅಥವಾ ಭ್ರಮೆ ಅನ್ನುವಂಥದ್ದು ದೂರ ಆಗಬೇಕು. ಈಗ ನಾವು ಆಧುನಿಕ ಜಗತ್ತಿನತ್ತ ಸಾಕ್ತಾ ಇದ್ದೀವಿ. ಸೊ ಎಷ್ಟರ ಮಟ್ಟಿಗೆ ಜನರು ಈ ಕುರಿತಾಗಿ ಗಂಭೀರವಾಗಿ ಆಲೋಚನೆ ಮಾಡಬೇಕು? ಯಾಕಂದ್ರೆ ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಅಂತಿಮವಾಗಿ ಏನು ಹೇಳ್ತೀರಾ? ಅಂದ್ರೆ ಈ ಅಂಗಾಂಗ ದಾನ, ರಕ್ತದಾನದ ಬಗ್ಗೆ ಈ ಮಾಹಿತಿ ಇದ್ದವರು ಅದಕ್ಕೆ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕು. ಅಂದ್ರೆ ಯಾವ ಸಂಘ ಸಂಸ್ಥೆಗಳು ಈ ಅಂಗಾಂಗ ದಾನದ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದು ಅವರ ಮುಖಾಂತರ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು. ಇತರರು ಹೇಳಿದ್ರೆ ಅದು ಮುಟ್ಟುವುದಿಲ್ಲ, ವಿಷಯ ಏನು ಮುಟ್ಟುವುದಿಲ್ಲ. ಅವ್ರ ಬಗ್ಗೆ ಅದರ ಅಂಕಿಅಂಶ, ಅವ್ರದ್ದು ಜ್ಞಾನವನ್ನು ಅವರು ಉಳ್ಳವರಾಗಿರ್ತಾರೆ. ಅವ್ರ ಮುಖಾಂತರ ಕೊಟ್ಟರೆ ಸಮಾಜಕ್ಕೆ ಮುಟ್ತದೆ. ಮತ್ತೆ ಎಲ್ಲ ಸಮಾಜಕ್ಕೆ ಏನು ಬೇಕು, ಎಂತ ಯಾವ ದಾನ ಬೇಕು, ಎಲ್ಲ ದಾನದ ಪ್ರಕ್ರಿಯೆಗಳು ನಡೀಲಿಕ್ಕೆ ಸಾಧ್ಯ ಉಂಟಂತ ಹೇಳ್ತೇನೆ ನಾನು. ಎಸ್, ರಾಘವೇಂದ್ರ ಪ್ರಭು ಅವರೇ, ಅಂತಿಮವಾಗಿ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಏನು ಹೇಳೋಕೆ ಬಯಸ್ತೀರಾ ನಮ್ಮ ವೀಕ್ಷಕರಿಗೆ? ಮುಖ್ಯವಾಗಿ ಸಂಘ ಸಂಸ್ಥೆಗಳು ಎಲ್ಲಿ ಹೆಚ್ಚಿನ ಸಂಘ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತೇನೆ, ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ. ಕೆಲವು ಸಂಘ ಸಂಸ್ಥೆಗೆ ಬರೀ ವಾರ್ಷಿಕೋತ್ಸವಕ್ಕೆ ಮಾತ್ರ ಸೀಮಿತ, ಕಾರ್ಯಕ್ರಮ ಉದ್ಘಾಟನೆ ಆಗೋದು ಅಂತ್ಯ ಆಗೋದು ಮುಂದೆ. ಆದರೆ ಈ ರೀತಿ ಒಳ್ಳೆ ಕೆಲಸ ಮಾಡೋದ್ರಿಂದ ಎಷ್ಟೋ ಜನರಿಗೆ ಪ್ರಯೋಜನ ಆಗ್ತದೆ. ಇನ್ನೊಂದು, ನಾವು ಈಗ ಫೇಸ್ಬುಕ್ ಅಥವಾ ನಮ್ಮ ಮಾಧ್ಯಮಗಳನ್ನು ಬೇರೆ ಬೇರೆ ರೀತಿಯಿಂದ ಉಪಯೋಗಿಸ್ಬೋದು. ಈ ನಿಟ್ಟಿನಲ್ಲಿ ನಾವು ಈ ಕೆಲಸದ ಬಗ್ಗೆ, ಅದು ನಮ್ಮ ಅಂಗಾಂಗ ದಾನ ಇರ್ಬೋದು, ರಕ್ತದಾನದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇದನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಒಟ್ಟಾಗಿ ಇಡೀ ಜನರಿಗೆ ಅರಿವು ಮೂಡಿಸುವಂಥ ಕೆಲಸ ಈಗ ಬಹಳ ಪ್ರಾಮುಖ್ಯವಾಗಿ ಆಗಬೇಕಾಗಿದೆ.
ಯಾಕಂದ್ರೆ ಉತ್ತಮವಾದ ಒಂದು ಕೆಲಸ ಇದು ನೀವು ಮಾಡ್ತಾ ಇದ್ದೀರಾ. ನಮ್ಮ ಕಡೆಯಿಂದ ಕೂಡ ನಿಮಗೆ ಧನ್ಯವಾದ ಅಂತ ಹೇಳ್ಬಹುದು, ಸಾರ್ವಜನಿಕರಾಗಿ ಮಾಡ್ತಾ ಇರುವಂತಹ ಕೆಲಸ. ಇನ್ನು ಕೂಡ ಸಾಕಷ್ಟು ಸಂಘಟನೆಗಳು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗಲೂ ಕೂಡ ಹೇಳಿದ್ರು, ಅವರಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ, ರಕ್ತ ನಿಧಿ, ರಕ್ತದಾನವನ್ನ ಮಾಡ್ತಾ ಇದ್ದೀವಿ ಅಂತ. ಇನ್ನು ಕೂಡ ಇದು ಹೆಚ್ಚಾಗಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶಯ. ಧನ್ಯವಾದ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಉತ್ತಮವಾದ ಮಾಹಿತಿಯನ್ನ, ಅಭಿಪ್ರಾಯವನ್ನು ನೀಡಿದ್ದಕ್ಕೆ. ಎಸ್ ವೀಕ್ಷಕರೇ, ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗಾಗಲೇ ಸಾಕಷ್ಟು ವಿಚಾರವನ್ನ ಹೇಳಿದ್ರು. ಆ ದಾನವನ್ನ ಮಾಡುವ ಮೂಲಕ ನಮಗೆ ಸಿಗುವಂತಹ ಒಂದು ಆತ್ಮತೃಪ್ತಿ ಆಗಿರ್ಬೋದು, ಅಥವಾ ಒಬ್ಬರ ಜೀವವನ್ನ ಉಳಿಸಿದಂತಹ ಒಂದು ತೃಪ್ತಿ ಅನ್ನುವಂಥದ್ದು ಏನಿದೆ, ಇದು ಬೇರೆ ಯಾವ ವಿಚಾರದಲ್ಲೂ ಕೂಡ ಅಥವಾ ಹಣ ಕೊಟ್ಟು ಕೂಡ ಇದು ನಮಗೆ ಸಿಗಲ್ಲ. ಇದನ್ನ ನಾವೇ ಅರ್ಥ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಒಂದು ಕೆಲಸವನ್ನ ಮಾಡಬೇಕು. ಇದಲ್ಲದೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಈಗ ಮುಂದೆ ಬರ್ತಾ ಇದೆ, ರಕ್ತದಾನವನ್ನ ಮಾಡೋದಕ್ಕೆ, ಮಾಡಿಸೋದಕ್ಕೆ ಶಿಬಿರಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಈ ಒಂದು ದಾನದಲ್ಲಿ ಹೆಚ್ಚಾಗಿ ಭಾಗಿಯಾಗಿ ರಕ್ತದಾನವನ್ನ ಮಾಡುವ ಮೂಲಕ ಇನ್ನೊಬ್ಬರ ಪ್ರಾಣವನ್ನ ಉಳಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡಬೇಕಾಗಿರುವಂಥದ್ದು ಅವಶ್ಯಕ. ಇದಲ್ಲದೆ ಸರ್ಕಾರ ಕೂಡ ಇದರ ಕುರಿತಾಗಿ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು, ಅಥವಾ ಕ್ಲಪ್ತ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಜನರಿಗೆ ರಕ್ತ ಪೂರೈಕೆಯಾಗುವಂಥ ನಿಟ್ಟಿನಲ್ಲಿ ಕೆಲವು ಅಗತ್ಯ ಕಾರ್ಯರೂಪಿಗಳನ್ನು ಕೂಡ ರಚನೆ ಮಾಡುವಂಥದ್ದು ಕೂಡ ಬಹಳಷ್ಟು ಮುಖ್ಯವಾಗಿದೆ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.